ಅಖಿಲ ಲೋಕ ಭಕ್ತಿಯಿಂದ ಹಾಡಿ ಸಾರುವುದು. ಹರ್ಷದಿಂದ ಕರ್ತರನ್ನು ಹಾಡ ಬನ್ನಿರಿ, ಹರ್ಷದಿಂದ ಯೇಸುವನ್ನು ಕೂಡಿ ವಂದಿಸಿ. ಹರ್ಷದಿಂದ ಕರ್ತರನ್ನು ಹಾಡ ಬನ್ನಿರಿ, ಹರ್ಷದಿಂದ ಯೇಸುವನ್ನು ಕೂಡಿ ವಂದಿಸಿ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ತಂದೆ ದೇವರ ಪ್ರೀತಿಯು, ಪರಿಶುದ್ಧಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ನನ್ನ ಸಹೋದರ ಸಹೋದರಿಯರೇ, ಇವತ್ತು ನಾವು ದೇವರ ವಾಕ್ಯದಿಂದ ಪ್ರೇರಿತಗೊಂಡು ಜೀವಿಸುವ ಕ್ರಿಸ್ತೀಯ ಸಮುದಾಯ, ಇದರ ಬಗ್ಗೆ ಧ್ಯಾನಿಸಲು ಹೋಗ್ತಾ ಇದ್ದೇವೆ. ಯೇಸು ಹೇಳಿದ್ರು, ಭೂಮಿ ಆಕಾಶಗಳು ಅಳಿಯುವುದು, ಆದರೆ ದೇವರ ವಾಕ್ಯ ಮಾತ್ರ ಅಳಿಯುವುದಿಲ್ಲ. ಯಾಕೆ ದೇವರ ವಾಕ್ಯ ಅಳಿಯುವುದಿಲ್ಲ? ಯಾಕೆ ಭೂಮಿ ಆಕಾಶಗಳು ಅಳಿದು ಅದು ಹೊಸತಾಗುತ್ತವೆ? ಯೆಶಾಯ ಪ್ರವಾದಿಯ ಪುಸ್ತಕದಲ್ಲಿಯೂ ಪ್ರಕಟಣಾ ಗ್ರಂಥದಲ್ಲಿಯೂ ನಾನೊಂದು ಹೊಸ ಆಕಾಶವನ್ನು ಹೊಸ ಭೂಮಿಯನ್ನು ಕಂಡೆ ಅಂತ ಹೇಳ್ತದೆ. ದೇವರ ವಾಕ್ಯದ ಶಕ್ತಿಯಿಂದ ಭೂಮಿ ಉಂಟಾಯಿತು, ದೇವರ ವಾಕ್ಯದಿಂದ ಆಕಾಶ ಉಂಟಾಯಿತು, ದೇವರ ವಾಕ್ಯದಿಂದ ಇಡೀ ಸೃಷ್ಟಿ ಉಂಟಾಯಿತು. ಯಾವಾಗ ಸೃಷ್ಟಿ ಸಮಸ್ತವು ದೇವರ ವಾಕ್ಯಕ್ಕೆ ಅಧೀನ ಆಗುವುದಿಲ್ಲವೋ, ಯಾವಾಗ ದೇವರ ವಾಕ್ಯವನ್ನು ಸೃಷ್ಟಿಗಳು ಕೇಳುವುದಿಲ್ಲವೋ, ಆಗ ಅನೈಲೇಷನ್ ಅಂತ ಹೇಳ್ತೇವೆ. ಯಾವಾಗ ಸೃಷ್ಟಿ ದೇವರ ಜನರು ದೇವರ ವಾಕ್ಯವನ್ನು ಕೇಳುವುದಿಲ್ಲವೋ, ಆಗ ಸೃಷ್ಟಿ ಅಳಿಯುತ್ತದೆ, ಹೊಸ ಸೃಷ್ಟಿ ಉತ್ಪತ್ತಿ ಆಗ್ತದೆ. ಪ್ರಿಯರೇ, ನಾವೆಲ್ಲರೂ ವಿ ಆರ್ ದ ಪೀಪಲ್ ಆಫ್ ದ ಬುಕ್. ಇಫ್ ದ ಬುಕ್ ಈಸ್ ಟೇಕನ್ ಅವೇ, ದೇರ್ ಇಸ್ ನೋ ಪೀಪಲ್. ನಾವು ಪವಿತ್ರ ಪುಸ್ತಕದ ಪ್ರಜೆ. ಅದರಿಂದ ಇವತ್ತು ಯಾವಾಗ ನಮ್ಮೊಳಗಡೆ ದೇವರ ವಾಕ್ಯ ಇಲ್ಲವೋ, ನಮ್ಮೊಳಗಿರುವಂಥ ಎಲ್ಲವೂ ಅಳಿಯುತ್ತದೆ. ಇವತ್ತು ದೇವರ ವಾಕ್ಯಕ್ಕೆ ಒಂದು ಸಮುದಾಯವಾಗಿ ಕಿವಿಗೊಟ್ಟು ನಾವಿಲ್ಲಿ ಬಂದಿದ್ದೇವೆ. ಪ್ರಿಯರೇ, ದೇವರ ವಾಕ್ಯ ನಮ್ಮೊಳಗಡೆ ಅಳಿಯದೆ ಉತ್ತಮವಾಗಿ ಫಲ ಕೊಡುವಂತಾಗಲಿ ಅಂತ ಪ್ರಾರ್ಥಿಸುತ್ತಾ, ದೇವರ ವಾಕ್ಯದ ವಿರುದ್ಧವಾಗಿ ಜೀವಿಸಿದ್ದಕ್ಕೆ, ದೇವರ ವಾಕ್ಯಕ್ಕೆ ಪ್ರತಿಭಟಿಸಿದ್ದಕ್ಕೆ ಕ್ಷಮೆ ಬೇಡೋಣ. ಒಟ್ಟಾಗಿ ನಾವು ಹೇಳೋಣ, ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪ್ರಾರ್ಥಿಸೋಣ. ನಿಮ್ಮ ಬೇಡಿಕೆಗಳನ್ನು, ನಿಮ್ಮ ಕೋರಿಕೆಗಳನ್ನು, ನಿಮ್ಮ ಪ್ರಾರ್ಥನೆಗಳನ್ನು ದೇವರಿಗೆ ಸಮರ್ಪಿಸಿರಿ.
ಸರ್ವಶಕ್ತರು ದಯಾಪರರೂ ಆದ ದೇವರೇ, ಆಗಮಿಸಲಿರುವ ನಿಮ್ಮ ಕುಮಾರರನ್ನು ಎದುರುಗೊಳ್ಳಲು ಕಾತುರರಾಗಿರುವ ನಮಗೆ ಯಾವ ಲೌಕಿಕ ಕಾರ್ಯವೂ ಅಡ್ಡಿಯಾಗದಿರಲಿ. ನಾವು ಪಾರಮಾರ್ಥಿಕ ವಿಷಯಗಳಲ್ಲಿ ಆಸಕ್ತರಾಗಿದ್ದು ಕ್ರಿಸ್ತರ ಮಹಿಮೆಯಲ್ಲಿ ಸಹಭಾಗಿಗಳಾಗುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಕುಮಾರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಜೆಸ್ಸಯನ ಬುಡದಿಂದ ಒಡೆಯುವುದೊಂದು ಚಿಗುರು, ಅದರ ಬೇರಿನಿಂದ ಫಲಿಸುವುದೊಂದು ತಳಿರು. ನೆಲೆಸುವುದಾತನ ಮೇಲೆ ಜ್ಞಾನ ವಿವೇಕದ ಆತ್ಮ, ಶಕ್ತಿ ಸಮಾಲೋಚನೆಯನ್ನೀಯುವ ಆತ್ಮ. ಸರ್ವೇಶ್ವರನ ಅರಿವನ್ನು ಭಯವನ್ನು ಹುಟ್ಟಿಸುವ ಆತ್ಮ. ಹೌದು, ನೆಲೆಸುವುದಾತನ ಮೇಲೆ ಸರ್ವೇಶ್ವರನ ಆತ್ಮ. ಸರ್ವೇಶ್ವರನ ಭಯಭಕ್ತಿ ಆತನಿಗೆ ಪರಿಮಳದಂತೆ. ತೀರ್ಪಿಡನಾತ ಕಣ್ಣಿಗೆ ತೋಚಿದಂತೆ, ನಿರ್ಣಯಿಸನಾತ ಕಿವಿಗೆ ಬಿದ್ದಂತೆ. ಆದರೆ ಬಡಬಗ್ಗರಿಗೆ ತೀರ್ಪಿಡುವನು ನ್ಯಾಯ ನೀತಿಯಿಂದ, ನಾಡದಲಿತರಿಗೆ ನಿರ್ಣಯಿಸುವನು ಯಥಾರ್ಥತೆಯಿಂದ. ದಂಡಿಸುವನು ಲೋಕವನ್ನು ನುಡಿಯೆಂಬ ದಂಡದಿಂದ, ಕೊಲ್ಲುವನು ಕೆಡುಕರನು ಉಸಿರೆಂಬ ಕತ್ತಿಯಿಂದ. ಸಧರ್ಮವೇ ಆತನಿಗೆ ನಡುಗಟ್ಟು, ಪ್ರಾಮಾಣಿಕತೆಯೇ ಸೊಂಟಪಟ್ಟಿ. ಬಾಳುವವು ತೋಳ ಕುರಿಮರಿಗಳು ಒಂದಿಗೆ, ಮಲಗುವವು ಮೇಕೆ ಚಿರತೆಗಳು ಜೊತೆಗೆ. ಮೊಳೆಯೊನ್ನುವವು ಕರು ಕೇಸರುಗಳು ಒಟ್ಟಿಗೆ, ನಡೆಸುವುದವುಗಳನ್ನು ಚಿಕ್ಕ ಮಗು ಮೇಯಿಸುವುದಕ್ಕೆ. ಮೇಯುವವು ಕರಡಿ ಆಕಳುಗಳು ಒಟ್ಟಿಗೆ, ಮಲಗುವವು ಅವುಗಳ ಮರಿಗಳು ಜೊತೆಗೆ. ಎತ್ತಿನ ಹುಲ್ಲು ಮೇವಾಗುವುದು ಸಿಂಹಕ್ಕೆ, ಆಡುವುದು ಮೊಲೆಗೂಸು ನಾಗರ ಹುತ್ತದ ಮೇಲೆ. ಕೈ ಹಾಕುವುದು ಮೊಲೆಬಿಟ್ಟ ಮಗು ಹಾವಿನ ಬಿಲದ ಒಳಗೆ. ಹಾನಿಯನು ಕೇಡನು ಮಾಡರಾರು ನನ್ನ ಪರ್ವತದ ಮೇಲೆ. ಸಮುದ್ರದಂತೆ ತುಂಬಿರುವುದು ಸರ್ವೇಶ್ವರನ ಜ್ಞಾನ ಧರೆಯ ಮೇಲೆ. ಆ ದಿನದಂದು ಜೆಸ್ಸೆಯನ ಸಂತಾನದ ಕುಡಿ ಸರ್ವ ಜನಾಂಗಗಳಿಗೆ ಧ್ವಜಪ್ರಾಯವಾಗಿ ನಿಲ್ಲುವುದು. ಆತನನ್ನು ರಾಷ್ಟ್ರಗಳು ಆಶ್ರಯಿಸುವವು. ವೈಭವದಿಂದಿರುವುದಾತನ ವಿಶ್ರಾಂತಿ ನಿಲಯವು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಆತನ ಪಾಲನೆಯಲ್ಲಿ ನ್ಯಾಯ ನೀತಿ, ಬೆಳಗಳಿ ಚಂದ್ರನಂತೆ ಸದಾ ಸಂಪೂರ್ಣ ಶಾಂತಿ. ಬೆಳೆಯಲಿ ಆತನ ಪಾಲನೆಯಲ್ಲಿ ನ್ಯಾಯ ನೀತಿ, ಬೆಳಗಲಿ ಚಂದ್ರನಂತೆ ಸದಾ ಸಂಪೂರ್ಣ ಶಾಂತಿ. ತಿಳಿಸು ನಿನ್ನ ನ್ಯಾಯವನ್ನು
ದೇವಾರಾಜನಿಗೆ ಕಲಿಸು ನಿನ್ನ ನೀತಿಯನ್ನು ರಾಜಕುವರನಿಗೆ. ಆತನಾಳಲಿ ನಿನ್ನ ಪ್ರಜೆಯನ್ನು ನೀತಿಯಿಂದ ಪರಿಪಾಲಿಸಲಿ, ದೀನದಲಿತರನು ನ್ಯಾಯದಿಂದ. ಬೆಳೆಯಲಿ ಆತನ ಪಾಲನೆಯಲ್ಲಿ ನ್ಯಾಯ ನೀತಿ, ಬೆಳಗಲಿ ಚಂದ್ರನಂತೆ ಸದಾ ಸಂಪೂರ್ಣ ಶಾಂತಿ. ಬೆಳೆಯಲಿ ಆತನ ಪಾಲನೆಯಲ್ಲಿ ನ್ಯಾಯ ನೀತಿ, ಬೆಳಗಲಿ ಚಂದ್ರನಂತೆ ಸದಾ ಸಂಪೂರ್ಣ ಶಾಂತಿ. ಸಾಗರದಿಂದ ಸಾಗರದವರೆಗಿರಲಿ ಆತನಾಧಿಪತ್ಯ, ಮಹಾನದಿಯಿಂದ ಭುವಿ ಎಲ್ಲೆಯವರೆಗಿರಲಿ ಆತನ ಪ್ರಭುತ್ವ. ಬೆಳೆಯಲಿ ಆತನ ಪಾಲನೆಯಲ್ಲಿ ನ್ಯಾಯ ನೀತಿ, ಬೆಳಗಲಿ ಚಂದ್ರನಂತೆ ಸದಾ ಸಂಪೂರ್ಣ ಶಾಂತಿ. ಬೆಳೆಯಲಿ ಆತನ ಪಾಲನೆಯಲ್ಲಿ ನ್ಯಾಯ ನೀತಿ, ಬೆಳಗಲಿ ಚಂದ್ರನಂತೆ ಸದಾ ಸಂಪೂರ್ಣ ಶಾಂತಿ. ಸಂತ ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಪ್ರಾಚೀನ ಗ್ರಂಥಗಳಲ್ಲಿ ಬರೆದಿರುವುದೆಲ್ಲವೂ ನಮ್ಮ ಉಪದೇಶಕ್ಕಾಗಿಯೇ ಬರೆಯಲಾಗಿದೆ. ಪವಿತ್ರ ಗ್ರಂಥ ಪಠಣದಿಂದ ದೊರಕುವ ಸ್ಥೈರ್ಯ ಮತ್ತು ಉತ್ತೇಜನದಿಂದಾಗಿ ನಾವು ನಿರೀಕ್ಷೆಯುಳ್ಳವರಾಗಬೇಕೆಂದೇ ಇವೆಲ್ಲ ಬರೆಯಲಾಗಿದೆ. ಆ ಸ್ಥೈರ್ಯ ಮತ್ತು ಉತ್ತೇಜನದ ಮೂಲವಾಗಿರುವ ದೇವರು ನೀವೆಲ್ಲರೂ ಕ್ರಿಸ್ತ ಯೇಸುವನ್ನು ಅನುಸರಿಸುತ್ತಾ ಒಮ್ಮನಸ್ಸಿನಿಂದ ಬಾಳುವಂತೆ ಮಾಡಲಿ. ಹೀಗೆ ಒಮ್ಮನಸ್ಸಿನಿಂದಲೂ ಒಕ್ಕೊರಲಿನಿಂದಲೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ತಂದೆಯಾದ ದೇವರನ್ನು ಕೊಂಡಾಡುವಂತಾಗಲಿ. ಕ್ರಿಸ್ತ ಯೇಸು ನಿಮ್ಮನ್ನು ಅಂಗೀಕರಿಸಿದಂತೆ ದೇವರ ಮಹಿಮೆಗಾಗಿ ನೀವು ಸಹ ಒಬ್ಬರನ್ನು ಒಬ್ಬರು ಅಂಗೀಕರಿಸಿರಿ. ದೇವರು ನಮ್ಮ ಪಿತೃಗಳಿಗೆ ಮಾಡಿದ ವಾಗ್ದಾನಗಳನ್ನು ನೆರವೇರಿಸಿ ತಮ್ಮ ಪ್ರಾಮಾಣಿಕತೆಯನ್ನು ವ್ಯಕ್ತಪಡಿಸುವಂತೆ ಮತ್ತು ದೇವರು ತೋರಿದ ಕರುಣೆಗಾಗಿ ಅವರನ್ನು ಯೆಹೂದ್ಯರಲ್ಲದವರು ಸಹ ಸ್ತುತಿಸಲು ಸಾಧ್ಯವಾಗುವಂತೆ ಕ್ರಿಸ್ತ ಯೇಸು ಯೆಹೂದ್ಯರಿಗೆ ಅಧೀನರಾದರು. ಇದಕ್ಕೆ ಸಾದೃಶ್ಯವಾಗಿ ಪವಿತ್ರ ಗ್ರಂಥದಲ್ಲಿ ಹೀಗೆಂದು ಹೇಳಲಾಗಿದೆ: ಈ ಕಾರಣದಿಂದ ನಾನು ಯೆಹೂದ್ಯರಲ್ಲದವರ ನಡುವೆ ನಿಮ್ಮನ್ನು ಕೊಂಡಾಡುವೆನು, ನಿಮ್ಮ ನಾಮವನ್ನು ಸಂಕೀರ್ತಿಸುವೆನು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭುವಿನ ಮಾರ್ಗವನ್ನು ಸಿದ್ಧಪಡಿಸಿರಿ, ಆತನ ಆಗಮನಕ್ಕಾಗಿ ಹಾದಿಯನ್ನು ಸರಾಗ ಮಾಡಿರಿ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ.
ಸಂತ ಮತ್ತಾಯನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಸ್ನಾನಿಕ ಯೋವಾನನು ಜುದೇಯ ಪ್ರಾಂತದ ಬೆಂಗಾಡಿಗೆ ಹೋಗಿ ಬೋಧನೆ ಮಾಡಲು ಪ್ರಾರಂಭಿಸಿದನು. ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿರಿ, ದೇವರಿಗೆ ಅಭಿಮುಖರಾಗಿರಿ, ಸ್ವರ್ಗ ಸಾಮ್ರಾಜ್ಯವು ಸಮೀಪಿಸಿತು ಎಂದು ಸಾರುತ್ತಾ ಬಂದನು. ಸರ್ವೇಶ್ವರನಿಗೆ ಮಾರ್ಗವನ್ನು ಸಿದ್ಧಪಡಿಸಿರಿ, ಆತನ ಆಗಮನಕ್ಕಾಗಿ ಹಾದಿಯನ್ನು ಸರಾಗ ಮಾಡಿರಿ ಎಂದು ಬೆಂಗಾಡಿಯಲ್ಲೊಬ್ಬನು ಘೋಷಿಸುತ್ತಿದ್ದಾನೆ ಎಂದು ಪ್ರವಾದಿ ಯೆಶಾಯನು ಸೂಚಿಸಿದ ವ್ಯಕ್ತಿ ಈತನೇ. ಒಂಟೆ ತುಪ್ಪದ ಹೊದಿಕೆ, ಸೊಂಟದಲ್ಲಿ ತೊಗಲಿನ ನಡುಗಟ್ಟು ಇವೇ ಈತನ ಉಡುಗೆ. ಮಿಡತೆ ಮತ್ತು ಕಾಡು ಜೇನು ಇವೇ ಈತನ ಆಹಾರ. ಜನರು ಜೆರೂಸಲೇಮಿನಿಂದಲೂ ಇಡೀ ಸುದೇಯ ಪ್ರಾಂತದಿಂದಲೂ ಜೋರ್ಡಾನ್ ನದಿಯ ಸುತ್ತಮುತ್ತಲಿನ ಪ್ರದೇಶದಿಂದಲೂ ಈತನ ಬಳಿಗೆ ಬರುತ್ತಿದ್ದರು. ತಮ್ಮ ತಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುತ್ತಾ ನದಿಯಲ್ಲಿ ಈತನಿಂದ ಸ್ನಾನ ದೀಕ್ಷೆಯನ್ನು ಪಡೆಯುತ್ತಿದ್ದರು. ಫರಿಸಾಯರಲ್ಲೂ ಸದುಕಾಯರಲ್ಲೂ ಅನೇಕರು ತನ್ನಿಂದ ಸ್ನಾನ ದೀಕ್ಷೆ ಪಡೆಯಲು ಬರುವುದನ್ನು ಯೋವಾನನು ನೋಡಿದನು. ಅವರನ್ನು ಉದ್ದೇಶಿಸಿ, ಎಲೆ ವಿಷಸರ್ಪಗಳ ಪೀಳಿಗೆಯೇ, ಬರಲಿರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳಬಹುದೆಂದು ನಿಮಗೆ ಎಚ್ಚರಿಕೆ ಕೊಟ್ಟವರಾರು? ನೀವು ಪಾಪಕ್ಕೆ ವಿಮುಖರಾಗಿರಿ ಎಂಬುದನ್ನು ಸತ್ಕಾರ್ಯಗಳಿಂದ ವ್ಯಕ್ತಪಡಿಸಿರಿ. ಅಬ್ರಹಾಮನೇ ನಮ್ಮ ಪಿತಾಮಹ ಎಂದು ನಿಮ್ಮಲ್ಲೇ ಕೊಚ್ಚಿಕೊಳ್ಳಬೇಡಿ. ಈ ಕಲ್ಲುಗಳಿಂದಲೂ ದೇವರು ಅಬ್ರಹಾಮನಿಗೆ ಸಂತಾನ ಪ್ರಾಪ್ತವಾಗುವಂತೆ ಮಾಡಬಲ್ಲರೆಂದು ನಾನು ನಿಮಗೆ ಹೇಳುತ್ತೇನೆ. ಈಗಲೇ ಮರದ ಬುಡಕ್ಕೆ ಕೊಡಲಿ ಬಿದ್ದಿದೆ. ಒಳ್ಳೆಯ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಗೆ ಹಾಕಲಾಗುವುದು. ಹೃದಯ ಪರಿವರ್ತನೆಯ ಗುರುತಾಗಿ ನಾನು ನಿಮಗೆ ನೀರಿನಿಂದ ಸ್ನಾನ ದೀಕ್ಷೆ ಕೊಡುತ್ತೇನೆ. ಆದರೆ ನನ್ನ ನಂತರ ಬರುವ ಒಬ್ಬರು ನಿಮಗೆ ಪವಿತ್ರಾತ್ಮ ಹಾಗೂ ಅಗ್ನಿಯಿಂದ ದೀಕ್ಷಾ ಸ್ನಾನ ನೀಡುವರು. ಅವರು ನನಗಿಂತಲೂ ಶಕ್ತರು. ಅವರ ಪಾದರಕ್ಷೆಗಳನ್ನು ಹೊರಲು ಸಹ ನಾನು ಅರ್ಹನಲ್ಲ. ಅವರ ಕೈಯಲ್ಲಿ ಮೊರವಿದೆ. ತಮ್ಮ ಕಣದಲ್ಲಿ ರಾಶಿಯನ್ನು ತೂರುವರು. ಗಟ್ಟಿ ಕಾಳನ್ನು ಮಾತ್ರ ಕಣಜಕ್ಕೆ ತುಂಬುವರು. ಹೊಟ್ಟನ್ನು ಆರಿಸಲಾದ ಬೆಂಕಿಯಲ್ಲಿ ಸುಟ್ಟು ಹಾಕುವರು ಎಂದು ಎಚ್ಚರಿಸಿದನು. ಪ್ರಭು ಕ್ರೈಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ನನ್ನ ಸಹೋದರರೇ, ಸಹೋದರಿಯರೇ, ಸಂತ ಅಂತೋನಿಯವರ ಪ್ರತಿಮೆಯನ್ನು ನೀವು ನೋಡಿದ್ದೀರಿ. ಅವರ ಒಂದು ಕೈಯಲ್ಲಿ ದೇವರ ವಾಕ್ಯ ಇದೆ, ಪವಿತ್ರ ಪುಸ್ತಕ ಇದೆ. ಪವಿತ್ರ ಪುಸ್ತಕದ ಮೇಲೆ ಬಾಲಯೇಸು ಬಂದು ಕುಳಿತುಕೊಂಡಿದ್ದಾರೆ. ಯಾಕಪ್ಪ ಬಾಲಯೇಸು ಪವಿತ್ರ ಪುಸ್ತಕದಲ್ಲಿ ಕುಳಿತುಕೊಂಡಿದ್ದಾರೆ? ಪ್ರಿಯರೇ, ಪವಿತ್ರ ಪುಸ್ತಕ ನಮ್ಮ ಮನೆಗಳಲ್ಲಿ ಪೀಠದ ಮೇಲೆ ಇದೆ. ಅದು ನಮ್ಮ ಕೈಯಲ್ಲಿ ಬರಬೇಕು. ಕೈಯಲ್ಲಿ ಬಂದದ್ದು ನಮ್ಮ ಮನಸ್ಸಿನೊಳಗಡೆಗೆ, ಮಸ್ತಕದೊಳಗೆ ಹೋಗಬೇಕು. ಪುಸ್ತಕದಲ್ಲಿದ್ದದ್ದು ಮಸ್ತಕ, ಮಸ್ತಕದಲ್ಲಿದ್ದದ್ದು ನಮ್ಮ ಹೃದಯಕ್ಕೆ ಇಳಿದಾಗ ದ ವರ್ಡ್ ವಿಲ್ ಬಿಕಮ್ ಫ್ಲೆಶ್. ವೆನ್ ದ ವರ್ಡ್ ಬಿಕಮ್ಸ್ ಫ್ಲೆಶ್, ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಗಾಡ್ ಇನ್ ಯರ್ ಹ್ಯಾಂಡ್. ದಿಸ್ ಈಸ್ ದ ಬ್ಯೂಟಿ ಆಫ್ ದ ವರ್ಡ್ ಆಫ್ ಗಾಡ್ ಟುಡೇ. ಸಂತ ಅಂತೋನಿಯವರು ರೊಮಾಗ್ನ ಎಂಬ ಒಂದು ಊರಿಗೆ ಹೋಗಿದ್ರು. ನಾನು ನಿಮಗೆ ದೇವರ ವಾಕ್ಯ ಸಾರ್ತೇನೆ ಅಂತ ಹೇಳಿದರು. ಆ ಜನರು ಕಿವಿ ಕೊಟ್ಟಿಲ್ಲ ನೋಡಿ, ಪ್ರತಿಭಟಿಸಿ ನಿನ್ನ ದೇವರ ವಾಕ್ಯ ನಮಗೆ ಬೇಡ ಅಂತ ಹೇಳಿದರು. ನಿರಾಶರಾಗಿಲ್ಲ, ಎದೆಗೊಂದಲಿಲ್ಲ. ಅದೇ ಸಮುದ್ರ ತೀರಕ್ಕೆ ಹೋಗ್ತಾರೆ. ಎಲ್ಲ ಮೀನುಗಳನ್ನು ಕಳೀತಾರೆ. ಎಲ್ಲ ಮೀನುಗಳು ಸಮುದ್ರದ್ದು, ತಿಮಿಂಗಿಲ, ಶಾರ್ಕ್ಗಳು, ಎಲ್ಲ ಮೀನುಗಳು ಏನು ಹೆಸರಿಡಿ ಅದೆಲ್ಲ ಮೀನುಗಳು ಬಂದವು. ತಮ್ಮ ತಲೆ ಎತ್ತಿ ಸಂತ ಅಂತೋನಿಯವನನ್ನು ನೋಡಿದವು.
ಏನು ಹೇಳ್ಬೇಕ್ರಿ ಆ ಮೀನುಗಳಿಗೆ? ಏನಂತ ಮಾತಾಡ್ಬೇಕ್ರಿ ಅವರು? ಅವರೇನು ಹೇಳಿದ್ರು ಗೊತ್ತಾ? ಮೀನುಗಳೇ, ನೀವು ಧನ್ಯರು, ನೀವು ಧನ್ಯರು. ನೋವನ್ನು ನಾವೆಯನ್ನು ಕಟ್ಟಿದಾಗ ಎಲ್ಲ ಪ್ರಕೃತಿ ನಾಶವಾಯಿತು, ನೀವು ಸತ್ತಿಲ್ಲ. ಜೋನ ಪ್ರವಾದಿಯು ದೇವರ ವಾಕ್ಯವನ್ನು ಕೇಳದಿದ್ದಾಗ ಮೀನುಗಳು ಜೋನನನ್ನು ನುಂಗಿದವು. ಇಡೀ ಜೀವಮಾನದಲ್ಲಿ ನಾವು ಮೀನನ್ನು ನುಂಗ್ತೇವೆ ನೋಡ್ರಿ, ಅಲ್ಲ? ಆದರೆ ಅದೊಂದು ಮಾತ್ರ ಘಟನೆ, ಮೀನು ಮನುಷ್ಯನನ್ನು ನುಂಗಿತ್ತು. ಯೇಸು ಸ್ವಾಮಿ 5 ರೊಟ್ಟಿ 2 ಮೀನುಗಳನ್ನು ತೆಗೆದು ಅದ್ಭುತ ಮಾಡಿದ್ರು. ಆ ಮೀನುಗಳೇ, ನೀವು ಧನ್ಯರು. ಈ ಜನರಿಗೆ ಹೋಲಿಸಿದಾಗ ನೀವು ಧನ್ಯರು. ಅವರಿಗೆ ಆಶೀರ್ವಾದ ಕೊಟ್ಟು ಎಲ್ಲ ಮೀನುಗಳು ಕುಣಿದು ಕುಪ್ಪಳಿಸಿ ನೀರಿನಲ್ಲಿ ಹೋದಾಗ ಹಿಂದಿನಿಂದ ರೋಮಾಗ್ನ ಊರಿನ ಜನ ನೋಡ್ತಾ ಇದ್ರು. ಹಬ್ಬಬ್ಬಬ್ಬ, ಬಲೆ ಬೀಸಿದ್ರು ಒಂದು ಮೀನು ಸಿಗುವುದಿಲ್ಲ, ದೇವರ ವಾಕ್ಯಕ್ಕೆ ಇಂಥ ಮೀನುಗಳು ತಲೆಬಾಗ್ತವಲ್ಲ. ಇಡೀ ಜನ ಸಂತ ಅಂತೋನಿಯವರ ಕಾಲಿಡಿದ್ರು. ಎಸ್, ನಮಗೆ ಕೊಡಿ ದೇವರ ವಾಕ್ಯ. ಪ್ರಿಯರೇ, ಇವತ್ತು ದೇವರ ವಾಕ್ಯಕ್ಕೆ ಸಾಕ್ಷಿ ನೀಡುವ ಸಮುದಾಯ. ಐ ಜಸ್ಟ್ ವಾಂಟ್ ಟು ಟೆಲ್ ಯು ಅ ಟ್ರೂತ್. ನೋಡಿ, ನಮ್ಮ ಹಿಂದೂ ಸಹೋದರರು ದೇವಾಲಯಗಳಿವೆ. ಅಲ್ಲಿಂದ ನಮಗೆ ಏನು ಕೇಳ್ತದೆ? ಭಗವದ್ಗೀತಾ ಕೇಳ್ತದೆ, ಹೌದಾ? ಹಿಯರ್ ಫ್ರಮ್ ದ ಮಾಸ್ಕ್, ವಾಟ್ ಡು ಯು ಲಿಸನ್? The Quran is heard from our churches. ಏನು ಕೇಳ್ತದೆ ನಮಗೆ? Has any time you heard the Bible reading? Has anyone heard from our families the scripture? We reading the scripture? ಆದ್ದರಿಂದ ಇವತ್ತು ನಮಗೆ ನಾವು ಪ್ರಶ್ನೆ ಕೇಳಬೇಕು ಪ್ರಿಯರೇ. ಇವತ್ತು ನಾವು ದೇವರ ವಾಕ್ಯದ ಜನತೆ. ನಾವು ವೆರ್ ಈಸ್ ದ ವರ್ಡ್ ಆಫ್ ಗಾಡ್ ಇನ್ ಅವರ್ ಲೈಫ್? ನಾನು ನನ್ನನ್ನು ಟೀಕಿಸ್ತಿಲ್ಲ. ಒಂದು ಪ್ರಶ್ನೆ ನಿಮಗೆ ಕೇಳ್ತೇನೆ. ನನ್ನ ಮುಖಾಂತರ ಬರದ ಹೊರತು ಯಾರೂ ಪಿತನ ಬಳಿಗೆ ಬರಲಾರರು. ಇವತ್ತು ನಾನು ಯಾರ ಮುಖಾಂತರ ದೇವರಿಗೆ ಹೋಗ್ತಾ ಇದ್ದೇನೆ? ಥ್ರೂ ಸೈಂಟ್ ಲಾರೆನ್ಸ್, Saint Joseph was, Padre Pio? Are we going to God through saints? My friends, the scripture is very clear. ಅದೆಷ್ಟು ಸ್ಪಷ್ಟವಾಗಿ ನಮಗೆ ಹೇಳ್ತದೆ ಅಂದರೆ, ನೀವು ನನ್ನಲ್ಲಿ ನೆಲೆಗೊಂಡು ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನೀವು ಏನನ್ನು ಕೇಳಿದರೂ ಅದನ್ನು ನಾನು ಕೊಡುವೆನು. ಉದಾಹರಣೆಗೆ, ಒಬ್ಬ 10ನೇ ಕ್ಲಾಸಿನಲ್ಲಿ ಕಲಿತಿದ್ದ ಮಗನಿಗೆ ಅಪ್ಪ ಹೇಳಿದ, ಮಗ, ನೀ 10ನೇಯಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡು ಪಾಸ್ ಆದರೆ ನಿನಗೆ ನಾನೊಂದು ಸೈಕಲ್ ಕೊಡಿಸ್ತೇನೆ ಅಂತ. ಅದು ಅವ ಜನವರಿಯಲ್ಲಿ ಹೇಳಿದ. ಒಳ್ಳೆ ಪಾಸ್ ಆದ, ರಿಸಲ್ಟ್ ಬಂತು. ಮರುದಿವಸವೇ ಕೇಳಲಿಕ್ಕೆ, ಅಪ್ಪ ನೀನು ನನಗೆ ಹೇಳಿದೆಯಲ್ಲ ಸೈಕಲ್ ಕೊಡಿಸ್ತೇನೆ ಅಂತ, ಕೊಡು. ಜೂನ್ ಆಯಿತು. ಪುನಃ ಎವ್ರಿ ಡೇ ಈ ರಿಮೈಂಡ್ಸ್ ಹಿಸ್ ಫಾದರ್ ಇಸ್ ಪ್ರಾಮಿಸ್. Daddy, you promised that you will give me a bicycle. The Bible is nothing but full of promises. Tell me any one of the promises and claim the promise. Have you ever claimed the promise of God? ದೇವರೇ, ನನಗೆ ನೀವು ಹೇಳಿಲ್ವಾ? ಇಗೋ ನಾನು ನಿನ್ನ ಮುಂದೆ ಸಾಗುವೆನು, ಪರ್ವತಗಳನ್ನು ಸಮತಲಗೊಳಿಸುವೆನು, ಕಂಚಿನ ಕದಗಳನ್ನು ತೆರೆಯುವೆನು, ಕಬ್ಬಿಣದ ಅಗುನಿಗಳನ್ನು ಪುಡಿ ಮಾಡುವೆನು. ಇಗೋ ಇದು ನನ್ನ ಸಮಸ್ಯೆ, ಪರ್ವತದೊಂದು ಸಮಸ್ಯೆ ಇದೆ, ನೀನು ಹೇಳಿಲ್ವಾ? ದಿಸ್ ಇಸ್ ಯುವರ್ ಪ್ರಾಮಿಸ್, ರೈಟ್? ಹ್ಯಾವ್ ಯು ಎವರ್ ಪ್ರೇಡ್ ಲೈಕ್ ದಿಸ್? ಟುಡೇ ಲೆಟ್ ಅಸ್ ರಿಟರ್ನ್ ಟು ದ ಸ್ಕ್ರಿಪ್ಚರ್. ಲೆಟ್ ಅಸ್ ಗೋ ಬ್ಯಾಕ್ ಟು ದ ಪ್ರಾಮಿಸಸ್ ಆಫ್ ಗಾಡ್. ಆದ್ದರಿಂದ ದೇವರ ವಾಕ್ಯದಿಂದ ಬಲಗೊಂಡಂಥ ಸಮುದಾಯ ಅಂತ ಇವತ್ತಿನ ಟಾಪಿಕ್ ಇದೆ ನಮಗೆ. ಒಂದು, ದ ಚರ್ಚ್ ಆನ್ ಫೈರ್ ಸ್ಟೇಸ್ ಯುನೈಟೆಡ್. ದ ಚರ್ಚ್ ಆನ್ ಫೈರ್ ಸ್ಟೇಸ್ ಯುನೈಟೆಡ್. ಈಸ್ ದೇರ್ ಎನಿ ಫೈರ್ ಇನ್ ಅ ಚರ್ಚ್? ನಿಮ್ಮ ಊರಲ್ಲಿ ಒಂದು ಮನೆಗೆ ಬೆಂಕಿ ಹತ್ತಿದ್ರೆ ಹಿಂದೂಗಳ ಮನೆಯೋ, ಕ್ರಿಶ್ಚಿಯನ್ ಮನೆಯೋ, ಮುಸ್ಲಿಮರ ಮನೆಯೋ, ಅದು ಕೆಳ ಜಾತಿಯವರದ್ದು ಅಂತ ಏನು ನೋಡಲ್ಲ, ನೀವು ಮೊದಲು ಹೋಗಿ ಬೆಂಕಿ ಆರಿಸ್ತೀರಿ. ಇಸ್ಂಟ್ ಇಟ್? ಬಿಕಾಸ್ ಆಫ್ ದ ಫೈರ್ ಯು ಆರ್ ಯುನೈಟೆಡ್.
ಎಲ್ಲಿ ಬೆಂಕಿ ಇದೆಯೋ ಅಲ್ಲಿ ನಂದಿಸಲಿಕ್ಕೆ ನಾವು ಒಟ್ಟಾಗಿ ಬರ್ತೇವೆ. ಯೇಸು ಸ್ವಾಮಿ ಹೇಳಿದರು, ನಾನು ಜಗತ್ತಿಗೆ ಬೆಂಕಿ ಹಚ್ಚಲಿಕ್ಕೆ ಬಂದಿದ್ದೇನೆ. ಇಟ್ ಇಸ್ ನಾಟ್ ದ ಬೆಂಕಿ, ನಾನು ಜಗತ್ತಿಗೆ ಕಿಚ್ಚು ಹೊತ್ತಿಸಲಿಕ್ಕೆ ಬಂದಿದ್ದೇನೆ. ಜೆರೆಮಾಯ ಪ್ರವಾದ ಪುಸ್ತಕ ಹೇಳ್ತದೆ, ದೇವರ ವಾಕ್ಯ ಬೆಂಕಿಗೆ ಸಮಾನ. ಯಾವಾಗ ಒಂದು ಪ್ರಜೆ ದೇವರ ವಾಕ್ಯದಲ್ಲಿ ತುಂಬಿ ತುಳುಕ್ತದೋ, ದೇ ಆರ್ ಆನ್ ಫೈರ್, ದೇ ಸ್ಟೇ ಯುನೈಟೆಡ್. ವೈ ದೇರ್ ಇಸ್ ಸೋ ಮೆನಿ ಡಿಫರೆನ್ಸಸ್ ಇನ್ ಆ ಕಮ್ಯುನಿಟಿ ಟುಡೇ? ಇವತ್ತು ನಮ್ಮ ಸಮುದಾಯದ ಒಳಗಡೆ ಯಾಕೆ ಬಿರುಕಿದೆ? ಜಸ್ಟ್ ಬಿಕಾಸ್ ದೇವರ ವಾಕ್ಯದ ಬೆಂಕಿ ನಮ್ಮನ್ನು ಒಟ್ಟಾಗಿ ಇಟ್ಟಿಲ್ಲ. ಸೆಕೆಂಡ್, the church that follows the good Samaritan remains united. ನೋಡಿ, ಒಳ್ಳೆಯ ಸಮಾರಿತನ ಆ ಸಾಮತಿಯಲ್ಲಿ ಒಬ್ಬ ಯಾಜಕ ಮತ್ತು ಲೇವಿತ ಸುತ್ತು ಬಳಸಿಕೊಂಡು ಹೋದರು. ಈ ಮನುಷ್ಯನ ಅಗತ್ಯತೆಯನ್ನು ಮನಗಂಡು ಕೂಡ ಅವನಿಗೆ ಸಹಾಯ ಮಾಡಿಲ್ಲ. ಅವರಿಗೆ ಸಹಾಯ ಮಾಡಿದರೆ ನಮಗೇನು ಸಿಗ್ತದೆ? ಅವನಿಗೆ ಸಹಾಯ ಮಾಡಿದರೆ, ಅವನಿಗೆ ಸಹಾಯ ಮಾಡಲಿಕ್ಕೆ ಹೋದರೆ ನಮಗೇನಾಗ್ತದೆ? ದ್ಯಾಟ್ ಈಸ್ ದ ಕ್ವಶನ್. ಬೈ ಹೆಲ್ಪಿಂಗ್ ವಿಮ್ ವಾಟ್ ವಿಲ್ ಐ ಗೆಟ್? ಆದರೆ ಒಳ್ಳೆ ಸಮಾರಿತ ಏನು ಪ್ರಶ್ನೆ ಕೇಳಿದ ಅಂದರೆ, ಈ ರಕ್ತದ ಮಡುವಿನಲ್ಲಿ ಬಿದ್ದಂಥ ವ್ಯಕ್ತಿಯನ್ನು ನೋಡುತ್ತಾ ಹೇಳಿದ, ಅವನಿಗೆ ನಾನು ಸಹಾಯ ಮಾಡದಿದ್ದರೆ ಅವನಿಗೆ ಏನಾಗ್ತದೆ? ಇಫ್ ಐ ಡೋಂಟ್ ಹೆಲ್ಪ್ ಹಿಮ್, ವಾಟ್ ವಿಲ್ ಹ್ಯಾಪನ್ ಟು ಹಿಮ್? ಒಂದು ಸಮುದಾಯದ ಹಾಗೆ ಕಿರುಕ್ರೈಸ್ತ ಸಮುದಾಯ ಇದೆ ನಮ್ಮದು. ನಾನು ಹೋದರೆ ನನಗೇನು ಸಿಗ್ತದೆ ಎಂಬ ಪ್ರಶ್ನೆ ಅಲ್ಲ, ನಾನು ಹೋಗದಿದ್ದರೆ ಅವನಿಗೇನಾಗುತ್ತದೆ? If I don't go to SCC, what will happen to them? Slowly it will die, isn't it? Am I the cause of destruction? ಆದ್ದರಿಂದ ದೇವರ ವಾಕ್ಯದಿಂದ ಬಲಗೊಂಡಂಥ ಸಮುದಾಯ, ಪ್ರಿಯರೇ, ಪ್ರತಿಯೊಬ್ಬ ವ್ಯಕ್ತಿ ಈ ರೀತಿ ಆಲೋಚಿಸ್ತಾನೆ. ಏನು ಆಲೋಚನೆ ಅಂದರೆ, ನಾನು ಹೋಗದಿದ್ದರೆ, ನಾನು ದೇವರ ವಾಕ್ಯ ಓದದಿದ್ದರೆ, ನಾನು ಸಹಾಯ ಮಾಡಿದಿದ್ದರೆ ಅವರಿಗೆ ಏನಾಗ್ತದೆ? ನನ್ನ ಸಮುದಾಯಕ್ಕೆ ಏನಾಗ್ತದೆ? ಇಟ್ ಇಸ್ ನಾಟ್ ಐ ಹೂ ಆಮ್ ಇಂಪಾರ್ಟೆಂಟ್, it is the community is important, because in the community that I have an identity. ಆ ಸಮುದಾಯದಲ್ಲಿ ನನಗೊಂದು ಐಡೆಂಟಿಟಿ ಇದೆ. ಒಂದು ಸಮುದಾಯದಿಂದ ಹೊರಗಡೆ ನಿಂತಿದ್ರೆ, ಪ್ರಿಯರೇ, ನಮ್ಮ ಸಮುದಾಯದಲ್ಲಿ ಡಿಫರೆನ್ಸಸ್ ಆಫ್ ಒಪಿನಿಯನ್ ಇದೆ. ಸಮುದಾಯದ ಒಳಗಡೆ ನಿಂತು ಒಬ್ಬ ವ್ಯಕ್ತಿ ಕುಟುಂಬದ ಒಳಗಡೆ ಜಗಳ ಮಾಡಿದರೆ ಏನು ಸಮಸ್ಯೆ ಇಲ್ಲ. ಆದರೆ ಅದೇ ವ್ಯಕ್ತಿ ಆ ಮನೆಯಿಂದ ಹೊರಗಡೆ ಹೋಗಿ ಜಗಳ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಇಡೀ ಕುಟುಂಬ ಹಾಳಾಗ್ತದೆ. ಧರ್ಮ ಸಭೆ ಎಂಬ ಸಮುದಾಯದಲ್ಲಿ ಒಳಗಡೆ ಇದ್ದು ನಮ್ಮ ಹುಳುಕುಗಳನ್ನು ಸರಿಪಡಿಸಲಿಕ್ಕೆ ಪ್ರಯತ್ನಿಸುವುದೇ ಸಮುದಾಯ. ಹಾಗಾದರೆ ತುಂಬ ರೀತಿಯ ವ್ಯಕ್ತಿಗಳು, ಕುಟುಂಬಗಳು ನಮ್ಮಲ್ಲಿದೆ. ನಮ್ಮ ಕುಟುಂಬಗಳಲ್ಲಿ ದೇವರ ಫೋಟೋಗಳು ತುಂಬ ಇದೆ. ಮಾತೆ ಮರಿಯಳ ಸ್ಟ್ಯಾಚ್ಯೂಸ್ಗಳು ತುಂಬ ಇದೆ. ಗೋಡೆಗೆ ಮಾತ್ರ ಸೀಮಿತ, ಹೃದಯಕ್ಕೆ ಯಾವತ್ತೂ ಬಂದಿಲ್ಲ. ಪವಿತ್ರ ಪುಸ್ತಕ ಗೋಡೆಗೆ, ಪೀಠಕ್ಕೆ ಮಾತ್ರ ಸೀಮಿತವಾಗಿದೆ, ಹೃದಯಕ್ಕೆ ಬಂದಿಲ್ಲ. Is our God is restricted only to the walls? Ask yourself. That is the first category. ಬೈಬಲ್ನಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಅವ ಯೇಸುವನ್ನು ಮನೆಗೆ ಕರೆದ, ದೂರದಲ್ಲಿ ಕುಳಿತುಕೊಂಡ. ಪಾಪಿ ಕರೆಯದೆ ಬಂದವಳು ಯೇಸುವಿನ ಪಾದ ಬುಡಕ್ಕೆ ಬಂದು ಕೂದಲಿಂದ ಆತನ ಪಾದಗಳನ್ನು ಒರೆಸಿದ್ಲು. ಶಿ ವಾಸ್ ನಾಟ್ ಇನ್ವೈಟೆಡ್. ಎರಡನೇದು, ಅವರ ಮನೆ ಒಳಗಡೆ ದೇವರಿಲ್ಲ, ಹೃದಯದ ಒಳಗಡೆ ಇದ್ದಾರೆ. ಆ ಶತಾಧಿಪತಿ ಹೇಳ್ತಾನೆ, ಸ್ವಾಮಿ, ನನ್ನ ಮನೆಗೆ ಬರಲಿಕ್ಕೆ ನಾನು ಯೋಗ್ಯನಲ್ಲ. ಅದರ ಅರ್ಥ ಏನು? ಬೇರೆ ಸಮುದಾಯಕ್ಕೆ ಸೇರಿದವನು ಅವನ ಮನೆಯೊಳಗಡೆ ದೇವರ ಫೋಟೋ ಇಟ್ಟರೆ ಜನ ಏನು ಹೇಳ್ತಾರೋ ನನಗೆ? ನನ್ನ ಮನೆಗೆ ನೀನು ಬಂದರೆ ನನ್ನ ನೆರೆಕರೆಯವರು ನನಗೇನು ಹೇಳ್ತಾರೋ? ನಾನು ನಿನ್ನ ವರ್ಗಕ್ಕೆ ಸೇರಿದವನಲ್ಲ. ದೇರ್ ಆರ್ ಸೋ ಮೆನಿ ಇನ್ ದ ಕಮ್ಯುನಿಟಿ ಟುಡೇ, ದೇ ಕೆನಾಟ್ ಕೀಪ್ ಅ ಸ್ಟ್ಯಾಚ್ಯೂ ಆಫ್ ಜೀಸಸ್ ಇನ್ ದ ಫ್ಯಾಮಿಲೀಸ್, ಬಟ್ ದೇ ವರ್ಷಿಪ್ ಇನ್ ದ ಹಾರ್ಟ್. ಹೂ ಇಸ್ ಬೆಟರ್, ಟೆಲ್ ಮೀ? ದ ಥರ್ಡ್ ಕ್ಯಾಟಗರಿ ಆಫ್ ಪೀಪಲ್, ಮೂರನೇ ಕ್ಯಾಟಗರಿ ಏನಿದೆ, ಅವರು ಯೇಸುವನ್ನು ಮನೆಗೆ ಆಹ್ವಾನಿಸ್ತಾರೆ, ಕ್ರಮೇಣ ಹೃದಯಕ್ಕೆ ಆಹ್ವಾನಿಸ್ತಾರೆ. ಅವರು ಮನೆಗೆ ಸೀಮಿತವಾಗುವುದಿಲ್ಲ. ಎಮ್ಮಾವಿನ ಶಿಷ್ಯರು ಮೊದಲು ಯೇಸುವಿನ ಜೊತೆ ಸಾಗಿದ್ರು, ನಂತರ ಸ್ವಾಮಿ ನಮ್ಮ ಮನೆಗೆ ಬನ್ರಿ ಅಂತ ಕರೆದರು. ನಾಲ್ಕನೇದು, ಸೋ ಬ್ಯೂಟಿಫುಲ್,
ಕೆಲವರ ಮನೆಗೆ ಯೇಸುವನ್ನು ಆಮಂತ್ರಿಸುವುದೇ ಬೇಡ, ಅವರೇ ಬರ್ತಾರೆ. ನೋಡಿ, ಬೆತಾನಿಯ ಊರಿಗೆ ಯೇಸು ಸ್ವಾಮಿ ಹೋದ್ರು, ಮಾರ್ತ ಮರಿಯಳ ಮನೆಗೆ. ಅವ್ರು ಕರೆದ್ರೇನೋ? ಅವ್ರು ಕರೀಲಿಲ್ಲ. ಕರೆಯದೆ ಯೇಸು ಸ್ವಾಮಿ ಅವರ ಮನೆಗೆ ಹೋದರು. ಯಾಕಂದ್ರೆ ಅಲ್ಲಿ ಒಬ್ಬಾಕೆ ಇದ್ಲು, ಪ್ರತಿ ಬಾರಿ ಯೇಸುವಿನ ಪಾದದ ಬುಡದಲ್ಲಿ ಕುಳಿತುಕೊಂಡು ಅವಳ ವಾಕ್ಯವನ್ನು ಅವರು ಕೇಳ್ತಿದ್ಲು. ಈಸ್ ದರ್ ಎನಿ ಮೆಂಬರ್ ಆಫ್ ಯುವರ್ ಫ್ಯಾಮಿಲಿ ಆಲ್ವೇಸ್ ರೀಡಿಂಗ್ ದ ಸ್ಕ್ರಿಪ್ಚರ್? Is there anyone in your family to sit at the feet of Jesus today? ಯಾವಾಗ ನಮ್ಮ ಕುಟುಂಬಗಳಲ್ಲಿ ಒಬ್ಬ ವ್ಯಕ್ತಿ ದೇವರ ವಾಕ್ಯಕ್ಕೋಸ್ಕರ ಕುಳಿತುಕೊಂಡು ಓದ್ತಾನೋ ಅದು ಇಡೀ ಕುಟುಂಬ ಬಚಾವಾಗ್ತದೆ. ಯೇಸು ಸ್ವಾಮಿ ಕರೀಬೇಕಂತಲ್ಲ, ಯೇಸು ಸ್ವಾಮಿ ಅಲ್ಲಿ ಇರ್ತಾರೆ. ಆದ್ದರಿಂದ ಇವತ್ತು ದೇವರ ವಾಕ್ಯದಿಂದ ಬಲಗೊಂಡಂಥ ಸಮುದಾಯ ನಮ್ದು ಆಗಬೇಕಾದ್ರೆ, ಪ್ರಿಯರೇ, ಬೆತಾನಿಯ ಕುಟುಂಬದಾಗಿ ನಮ್ಮ ಕುಟುಂಬಗಳಲ್ಲಿ ಒಂದು ಸ್ವಲ್ಪ ಹೊತ್ತು ಕುಳಿತುಕೊಂಡು ದೇವರ ವಾಕ್ಯವನ್ನು ಓದುವಂಥ ಸಮುದಾಯ ನಮಗೆ ಆಗಬೇಕು. ಯಾವಾಗ ದೇವರ ವಾಕ್ಯವನ್ನು ನಾವು ಕೇಳುವುದಿಲ್ಲವೋ ನಮ್ಮ ಪ್ರಾರ್ಥನೆಗಳು ಕೂಡ ಎಲ್ಲವೂ ವೇಸ್ಟ್ ಅಂತ ಹೇಳ್ತೇನೆ. ಸಿಂಪಲ್ ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ. ನಮ್ಮ ಮಕ್ಕಳಿಗೆ ನಾವು ಜಪ ಕಲಿಸ್ತೇವೆ, 3ನೇಲಿದ್ದಿರುವಾಗ ಚಲ್ತಿ ಮಗನಿ ಪುಸ್ತಕ ಕೊಡ್ತೇವೆ, ಹೌದಾ? ಅವನು ಪಾಸ್ ಆಗ್ತಾನೆ, ಅವನಿಗೆ ಕಮ್ಯೂನಿಯನ್ ಕೊಟ್ಟೆವು, ಅವನು ಸಾಯುವವರೆಗೆ ಚಲ್ತಿ ಮಗ್ನಿಯಲ್ಲೇ ಸಾಯ್ತಾನೆ. ಇಲ್ಲಿ ಕುಳಿತುಕೊಂಡವರು ನೀವೆಲ್ಲರೂ ಬಾಲ್ಯದಲ್ಲಿ ಕಲಿತಂಥ ಚಲ್ತಿ ಮಗ್ನಿ ನಮಗೆ ಸಾಕು ಅಂತ ಹೇಳಿದವರು ಎಷ್ಟು ಮಂದಿ ಇಲ್ಲ ಇಲ್ಲಿ? ಹ್ಯಾವ್ ಯು ಗಾನ್ ಒನ್ ಸ್ಟೆಪ್ ಫಾರ್ವರ್ಡ್? ಒಂದು ಮುಂದೆ 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 ಹೋಗಿದ್ದೀರಿ ನೀವು? ನಿಮ್ಮ ಮಕ್ಕಳು 3ನೇಯಲ್ಲಿ ಎಕ್ಸಾಮ್ ಬರೀತಾರೆ ಸರ್, 3ನೇಯಲ್ಲಿ ಪಾಸ್ ಆಗ್ತಾರೆ ಅಲ್ವಾ? 3ನೇ ಪಾಠವನ್ನೇ 10ನೇಯಲ್ಲಿ ಬರೆದರೆ ಹೇಗೆ ಪಾಸ್ ಆಗ್ತಾರೆ? ಹಾಗೆ ಫೈಲ್ ಮಾಡ್ತೀರಲ್ಲ. ಸೊ ನಿಮ್ಮ ಮಕ್ಕಳು 3ನೇಯಲ್ಲಿ ಕಲಿತ ಚಲ್ತಿ ಮಗನಿ ಅವರ ಸಾಯುವವರೆಗೆ ಸಾಕೇನೋ? ವೆನ್ ದೇ ವಿಲ್ ಬಿಗಿನ್ ಟು ರೀಡ್ ದ ಸ್ಕ್ರಿಪ್ಚರ್, ಹ್ಯಾವ್ ಯು ಗಿವನ್ ದ ಸ್ಕ್ರಿಪ್ಚರ್ ಇನ್ ದ ಹ್ಯಾಂಡ್? ಇಟ್ ಇಸ್ ಆಪ್ಟ್ ಟೈಮ್ ಟು ಥಿಂಕ್, ಟು ಇಂಟ್ರೋಸ್ಪೆಕ್ಟ್ ಇನ್ ಅಸ್. ನಾವು ನಮ್ಮ ಮಕ್ಕಳಿಗೆ ದೇವರ ವಾಕ್ಯ ಕೊಡ್ತೇವೇನೋ? ಒಂದು ವೇಳೆ ನಮ್ಮ ಮಕ್ಕಳು ನಾವು ದೇವರ ವಾಕ್ಯವನ್ನು ಓದುವುದನ್ನು ಕಂಡ್ರೆ, ಖಂಡಿತ ನನ್ನ ಅಪ್ಪ ಓದ್ತಾನೆ, ನಾನು ಓದಬೇಕು. ನನ್ನ ಅಪ್ಪ ಅಮ್ಮ ಓದಲ್ಲ, ನಾನು ಯಾಕ್ರೆ ಓದಬೇಕು? ಆದ್ದರಿಂದ ಹೆತ್ತವರೇ, ದೇವರ ಮಕ್ಕಳನ್ನು ಕೇವಲ ಚಲ್ತಿ ಮಗ್ನೆಯಲ್ಲಿ ಬಿಡುವುದು ಬೇಡ. ಅದು ಬೇಕು ನಮಗೆ, ಅದು ಪ್ರಾರ್ಥನೆ ಬೇಕು, ಕಮ್ಯುನಿಟಿಯಾಗಿ ಪ್ರಾರ್ಥಿಸಲಿಕ್ಕೆ ಅದು ಬೇಕು ನಮಗೆ. ಆದರೆ ಅಲ್ಲಿಂದ ಒಂದು ಅಂತಸ್ತು ಮೇಲೆ 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 ಕೊಂಡೋಗ್ಲಿಕ್ಕೆ ನಾವು ಪ್ರಯತ್ನಿಸೋಣ. ದೇವರ ವಾಕ್ಯಕ್ಕೆ ಸಾಕ್ಷಿಯಾಗಿ ಜೀವಿಸುವಂಥ ಬದುಕನ್ನು ಬದುಕಲಿಕ್ಕೆ ಅವರಿಗೆ ಕಲಿಸೋಣ. ಎದ್ದು ನಿಲ್ಲೋಣ. ನಮ್ಮ ವಿಶ್ವಾಸವನ್ನು ಪ್ರಭುವಿನಲ್ಲಿ ಪ್ರಕಟಿಸುತ್ತಾ ಪೇಜ್ ನಂಬರ್ 19 ತೆಗೀರಿ. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವ ಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರ ಆತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು. ಪಾನ್ಸಿಯಸ್ ಪಿಲಾತನ ಅಧಿಕಾರದಲ್ಲಿ ಪಾಡುಪಟ್ಟು ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕಿಳಿದು 3ನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಪಾರ್ಶ್ವದಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರ ಆತ್ಮನನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವನವನ್ನು ವಿಶ್ವಾಸಿಸುತ್ತೇನೆ. ಈ ಪವಿತ್ರ ಪರ್ವತಕ್ಕೆ ನಾವು ಬರುವಾಗ ದೇವರೇ ಹೇಳಿದ್ದಾರೆ, ನನ್ನ ಪವಿತ್ರ ಪರ್ವತದಲ್ಲಿ ಅವರನ್ನು ನಾನು ಸಂತೈಸುವೆನು. ಆದ್ದರಿಂದ ಇವತ್ತು ದೇವರಿಗೆ ನಮ್ಮ ಪ್ರಾರ್ಥನೆಗಳನ್ನು, ನಮ್ಮ ಬೇಡಿಕೆಗಳನ್ನು ವಿನಮ್ರ ರೀತಿಯಲ್ಲಿ ಅರ್ಪಿಸೋಣ. ದಯಾಮಯ ತಂದೆಯೇ, ಧರ್ಮಸಭೆಯ ಎಲ್ಲ ಮುಖಂಡರನ್ನು ಹಾಗೂ ನಿಮ್ಮ ಪ್ರಜೆಗಳನ್ನು ನಿಮಗೆ ಅರ್ಪಿಸುತ್ತೇವೆ. ಅವರೆಲ್ಲರೂ ನಿಮ್ಮ ವಾಕ್ಯದ ಪ್ರಕಾರ ನಡೆದು ವಿಶ್ವಾಸದ ಜೀವನದ ಮುಖಾಂತರ ತಮ್ಮ ಅಧೀನದಲ್ಲಿರುವ ಎಲ್ಲ ಪ್ರಜೆಗಳನ್ನು ಸ್ವಾರ್ಥ ಸಾರುವ ದಾರಿಯಲ್ಲಿ ನಡೆಸಲು ಬೇಕಾದ ವರಗಳನ್ನು ನೀಡಬೇಕೆಂದು ಪ್ರಾರ್ಥಿಸುತ್ತೇವೆ.
ಓ ಕರ್ತರೆ ನಮ್ಮ ಪ್ರಾರ್ಥನೆಯನ್ನು ಆಲೈಸಿರಿ. ಓ ಕರ್ತರೆ ನಮ್ಮ ಪ್ರಾರ್ಥನೆಯನ್ನು ಆಲೈಸಿರಿ. ನಮ್ಮ ರಾಷ್ಟ್ರದ ಎಲ್ಲ ಮುಖಂಡರು, ಸಮಾಜದ ಜವಾಬ್ದಾರಿಯುಳ್ಳ ಎಲ್ಲ ಅಧಿಕಾರಿ ವರ್ಗದವರು ಪ್ರಜೆಗಳ ಸ್ಥಿತಿಯನ್ನು ಅರಿತು ಅವರ ಅಗತ್ಯಗಳಿಗೆ ಸದಾ ಸ್ಪಂದಿಸುವಂತೆ ಹಾಗೂ ನಾವೆಲ್ಲರೂ ದೇಶದಲ್ಲಿ ಶಾಂತಿಯನ್ನು ಕಾಪಾಡುವಲ್ಲಿ ಶ್ರಮ ಪಡುವಂತೆ ಬೇಕಾದ ಕೃಪಾವರಗಳನ್ನು ನೀಡಬೇಕೆಂದು ಪ್ರಾರ್ಥಿಸುತ್ತೇವೆ. ಓ ಕರ್ತರೆ ನಮ್ಮ ಪ್ರಾರ್ಥನೆಯನ್ನು ಆಲೈಸಿರಿ. ನಮ್ಮ ಕುಟುಂಬದಲ್ಲಿ ಹಾಗೂ ಸಮಾಜದಲ್ಲಿ ಇರುವ ಎಲ್ಲ ರೋಗಿಗಳನ್ನು, ಅಸ್ವಸ್ಥತೆಯಿಂದ ಬಳಲುವವರನ್ನು ನಿಮಗೆ ಅರ್ಪಿಸುತ್ತೇವೆ. ಅವರೆಲ್ಲರಿಗೆ ಅವರ ಸಂಕಷ್ಟಗಳನ್ನು ಎದುರಿಸಲು ಬೇಕಾದ ಶಕ್ತಿಯನ್ನು ನೀಡಿರಿ. ನಿಮ್ಮ ಇಚ್ಛೆಯ ಪ್ರಕಾರ ಅವರಿಗೆ ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸಬೇಕಾಗಿ ಪ್ರಾರ್ಥಿಸುತ್ತೇವೆ. ಓ ಕರ್ತರೆ ನಮ್ಮ ಪ್ರಾರ್ಥನೆಯನ್ನು ಆಲೈಸಿರಿ. ನಮ್ಮ ಮಕ್ಕಳು ಹಾಗೂ ಯುವ ಜನಾಂಗವನ್ನು ನಿಮಗೆ ಅರ್ಪಿಸುತ್ತೇವೆ. ಅವರೆಲ್ಲರಿಗೂ ನೈತಿಕತೆಯ ಜೀವನವನ್ನು ಜೀವಿಸಲು ಹಾಗೂ ನಿಮ್ಮ ವಾಕ್ಯದ ಪ್ರಕಾರ ನಡೆದು ಪವಿತ್ರತೆಯ ಜೀವನದ ಮುಖಾಂತರ ನಿಮ್ಮ ಸುವಾರ್ತೆಯನ್ನು ಸಾರಲು ಬೇಕಾದ ಶಕ್ತಿಯನ್ನು ನೀಡಬೇಕೆಂದು ಪ್ರಾರ್ಥಿಸುತ್ತೇವೆ. ಓ ಕರ್ತರೆ ನಮ್ಮ ಪ್ರಾರ್ಥನೆಯನ್ನು ಆಲೈಸಿರಿ. ಈ ಪುಣ್ಯಕ್ಷೇತ್ರದ ವಾರ್ಷಿಕ ಮಹೋತ್ಸವವನ್ನು ಸಂಭ್ರಮದಿಂದ ಆಚರಿಸಲು ನಿರಂತರ ಶ್ರಮದಿಂದ ಹಾಗೂ ವಿವಿಧ ರೀತಿಯಲ್ಲಿ ನೆರವು ನೀಡಿದ ದಾನಿಗಳು ನೀವು ಆಶೀರ್ವದಿಸಿರಿ. ಅವರಿಗೆ ಮುಂದಿನ ಜೀವನದಲ್ಲಿ ಶಾಂತಿ ಹಾಗೂ ಆರೋಗ್ಯವನ್ನು ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಓ ಕರ್ತರೆ ನಮ್ಮ ಪ್ರಾರ್ಥನೆಯನ್ನು ಆಲೈಸಿರಿ. ಈ ಪರಮಪ್ರಸಾದ ಆಚರಣೆಯಲ್ಲಿ ಭಾಗಿಯಾಗಿರುವ ನಾವೆಲ್ಲರೂ ನಮ್ಮ ದೈನಂದಿನ ಜೀವನದ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ವಾಕ್ಯದ ಪ್ರಕಾರ ಜೀವಿಸಿ ಶುಭ ಸಂದೇಶವನ್ನು ಎಲ್ಲರಿಗೂ ಸಾರಲು ಬೇಕಾದ ಶಕ್ತಿ ನೀಡಿರಿ. ಪ್ರಾರ್ಥನೆ ಹಾಗೂ ಕ್ಷಮಿಸುವ ಮನೋಭಾವನೆಯಿಂದ ಜೀವಿಸಿ ಇತರರನ್ನು ನಿಮ್ಮ ಸನ್ನಿಧಿಗೆ ತರಲು ಬೇಕಾದ ವರಗಳನ್ನು ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಓ ಕರ್ತರೆ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು, ನಮ್ಮ ಪ್ರಾರ್ಥನೆಯನ್ನು ನೀವು ಆಲಿಸಿದ್ದೀರಿ. ನಿಮ್ಮ ನಾಮದಲ್ಲಿ ಬೇಡಿದ ಎಲ್ಲವನ್ನು ನೀವು ನಮಗೆ ಕರುಣಿಸುತ್ತೀರೆಂಬ ಆ ವಾಗ್ದಾನ ಮಾಡಿದ್ದೀರಿ. ಆ ವಾಗ್ದಾನದ ಮೇರೆಗೆ ಇಲ್ಲಿ ನೆರೆದಿರುವ ನನ್ನ ಸಹೋದರ ಸಹೋದರಿಯರ ಎಲ್ಲ ಬೇಡಿಕೆಗಳು, ಅವರ ಕಷ್ಟ ಕಾರ್ಪಣೆಗಳು, ರೋಗ ರುಜಿನಗಳು, ಕೌಟುಂಬಿಕ ಎಲ್ಲ ಸಮಸ್ಯೆಗಳನ್ನು ನಿಮ್ಮ ಪೀಠಕ್ಕೆ ಅರ್ಪಿಸುತ್ತೇವೆ. ನಿಮ್ಮ ಚಿತ್ತದ ಪ್ರಕಾರ ಸ್ವರ್ಗೀಯ ನಿಮ್ಮ ಭಂಡಾರದಿಂದ ಧಾರಾಳ ಆಶೀರ್ವಾದಗಳನ್ನು ನಮ್ಮ ಮೇಲೆ ಸುರಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಾವು ಬೇಡಿಕೊಂಡಿದ್ದೇವೆ ಅಪ್ಪ ತಂದೆಯೇ, ಆಮೆನ್. ಪುಟ ಸಂಖ್ಯೆ 20, ಗೀತೆ ಸಂಖ್ಯೆ 27. ನಿಮ್ಮ ಹಾಡಿನ ಪುಸ್ತಕದಲ್ಲಿ ಪುಟ ಸಂಖ್ಯೆ 20 ತೆಗೆಯಿರಿ. ನನ್ನ ಸಹೋದರರೇ ಸಹೋದರಿಯರೇ, ನಾನು ಮತ್ತು ನೀವು ಅರ್ಪಿಸುವ ಈ ಬಲಿ ಅರ್ಪಣೆ ದೇವರಿಗೆ ಒಪ್ಪಿಗೆ ಆಗಲೆಂದು ನೀವೆಲ್ಲರೂ ಪ್ರಾರ್ಥಿಸಿರಿ. ಪ್ರಭು, ನಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿ, ನಮ್ಮ ಮತ್ತು ನಮ್ಮ ಇಡೀ ಧರ್ಮಸಭೆಯ ಒಳಿತಿಗಾಗಿ ಕರ್ತರೇ, ನಮ್ಮ ದೈನ್ಯ ಪ್ರಾರ್ಥನೆ ಹಾಗೂ ಕಾಣಿಕೆಗಳು ನಿಮ್ಮನ್ನು ಶಮನಪಡಿಸಲಿ.
ನಮ್ಮ ಪರವಾಗಿ ಭಿನ್ನಯಿಸುವ ಪುಣ್ಯ ಫಲಗಳಾವು ನಮಗಿಲ್ಲ. ಆದ ಕಾರಣ ನಿಮ್ಮ ರಕ್ಷಣೆಯೇ ನಮಗೆ ನೆರವಾಗಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಮನಗಳನ್ನು ಮೇಲಕ್ಕೆತ್ತಿರಿ, ಪ್ರಭುವಿನ ಕಡೆಗೆ ಎತ್ತಿದೆ. ನಮ್ಮ ಕರ್ತರಾದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಕರ್ತರೇ, ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಎಲ್ಲ ಕಾಲಗಳಲ್ಲಿಯೂ ಎಲ್ಲ ಸ್ಥಳಗಳಲ್ಲಿಯೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿಯೂ ಯೋಗ್ಯವೂ ನ್ಯಾಯವೂ ಆಗಿದೆ, ಯುಕ್ತವೂ ಹಿತಕರವೂ ಆಗಿದೆ. ಕರ್ತರೇ, ಸಂತ ಜೋಸೆಫ್ ವಾಸ್ ಅವರ ಹಬ್ಬಾಚರಣೆಯಿಂದ ಧರ್ಮಸಭೆಯನ್ನು ಹರ್ಷಗೊಳಿಸುತ್ತೀರಿ. ಸಂತರ ಆದರ್ಶ ಬಾಳಿನಿಂದ ನಮ್ಮನ್ನು ಪ್ರೇರೇಪಿಸುತ್ತೀರಿ. ಅವರ ದಿವ್ಯ ಬೋಧನೆಯಿಂದ ನಮಗೆ ಸದಾಚಾರವನ್ನು ಕಲಿಸುತ್ತೀರಿ. ಅವರ ಪ್ರಾರ್ಥನೆಗಳ ಪ್ರಯುಕ್ತ ನಮ್ಮನ್ನು ಕಾಪಾಡುತ್ತೀರಿ. ಆದುದರಿಂದ ಸಕಲ ದೂತ ಸಮೂಹಗಳೊಂದಿಗೆ ನಾವು ನಿಮ್ಮ ಸ್ತುತಿಗೀತೆಯನ್ನು ಹಾಡುತ್ತಾ ನಿಮ್ಮನ್ನು ನಿರಂತರವಾಗಿ ಭಜಿಸಿ ಹಾಡುವುದೇನೆಂದರೆ, ದೇವನೇ, ಪರಮ ಪಾವನಾತ್ಮನೇ, ಸೈನ್ಯ ಗಣಗಳೊಡೆಯನೇ, ಪರಮ ಪೂಜನೆ. ಸೈನ್ಯ ಗಣಗಳೊಡೆಯನೇ, ಪರಮ ಪೂಜನೆ. ಸ್ವರ್ಗ ಭೂಮಿಯು ತುಂಬಿದೆ ನಿನ್ನ ಮಹಿಮೆ ಶೋಭೆಯು. ಸ್ವರ್ಗ ಭೂಮಿಯ ತುಂಬಿದೆ ನಿನ್ನ ಮಹಿಮೆ ಶೋಭೆಯು. ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ, ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ. ಈಶನಾಮದಲ್ಲಿ ಬರುವ ಕ್ರಿಸ್ತರ ಆಶೀರ್ವದಿಗಳು, ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ, ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ. ತಂದೆಯೇ, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಬಲಿಕಾಣಿಕೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರ ಪ್ರಭೆಯನ್ನು ಬೀರಿ ಇವುಗಳನ್ನು ಪಾವನಗೊಳಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಇವರು ಪರಾಧೀನರಾಗಿ ಸ್ವಂತ ಇಚ್ಛೆಯಿಂದ ಪ್ರಾಣತ್ಯಾಗ ಮಾಡುವ ಸಮಯದಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ. ಈಗೋ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಕೊನೆಯಲ್ಲಿ ಪಾನಪಾತ್ರೆಯನ್ನು ತೆಗೆದುಕೊಂಡು ಅವರು ಪುನಃ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ಇದನ್ನು ತೆಗೆದುಕೊಂಡು ನೀವೆಲ್ಲರೂ ಪಾನ ಮಾಡಿರಿ. ಈ ಪಾತ್ರೆಯಲ್ಲಿರುವುದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತ. ಇದು ನಿಮ್ಮ ಹಾಗೂ ಎಲ್ಲ ಮಾನವರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಇದು ವಿಶ್ವಾಸದ ಪರಮ ರಹಸ್ಯ. ಕ್ರಿಸ್ತರು ಮೃತರಾದರು, ಕ್ರಿಸ್ತರು ಎದ್ದಿಹರು,
ಆದುದರಿಂದ ತಂದೆಯೇ, ನಿಮ್ಮ ಕುಮಾರ ಯೇಸು ಕ್ರಿಸ್ತರ ಮರಣವನ್ನು ಪುನರುತ್ಥಾನವನ್ನು ಈಗ ಸ್ಮರಿಸಿಕೊಳ್ಳುತ್ತಾ ಜೀವದಾಯಕ ಈ ರೊಟ್ಟಿಯನ್ನು ರಕ್ಷಣೆಯನ್ನೀವ ಈ ಪಾನವನ್ನು ನಿಮಗೆ ಅರ್ಪಿಸುತ್ತೇವೆ. ನಿಮ್ಮ ಸಮ್ಮುಖದಲ್ಲಿಂದು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಎನಿಸುವುದಕ್ಕಾಗಿ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಐಕ್ಯಗೊಳಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ತಂದೆಯೇ, ವಿಶ್ವವ್ಯಾಪಿಯಾಗಿರುವ ನಿಮ್ಮ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ಜಗದ್ಗುರು ಪೋಪ್ ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಪೌಲ್ ಅವರೊಂದಿಗೂ, ಸಕಲ ಗುರುಗಳೊಂದಿಗೂ ನಿಮ್ಮ ಧರ್ಮಸಭೆಯ ಪ್ರೀತಿಯಲ್ಲಿ ಬೆಳೆಯುವಂತೆ ಮಾಡಿರಿ. ತಂದೆಯೇ, ಪುನರುತ್ಥಾನರಾಗುವೆವು ಎಂಬ ನಿರೀಕ್ಷೆಯೊಂದಿಗೆ ವಿಶ್ರಮಿಸುತ್ತಿರುವ ಮೃತರಾದ ನಮ್ಮ ಸಹೋದರ ಸಹೋದರಿಯರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಪ್ರಕಾಶಮಯ ಸಮ್ಮುಖಕ್ಕೆ ಕರೆದುಕೊಳ್ಳಿರಿ. ತಂದೆಯೇ, ನಮ್ಮ ಮೇಲೆಯೂ ತಾವು ದಯೆ ತೋರಬೇಕೆಂದು ಬೇಡಿಕೊಳ್ಳುತ್ತೇವೆ. ದೇವರ ಪೂಜ್ಯ ತಾಯಿ ಕನ್ಯಾ ಮರಿಯಮ್ಮನರೊಂದಿಗೂ, ಜೋಸಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಸಂತ ಜೋಸಫ್ ವಾಸರೊಂದಿಗೂ, ನಿಮಗೆ ಮೆಚ್ಚಿಕೊಳ್ಳುವಂತೆ ಬಾಳಿದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ಕರುಣಿಸಿರಿ. ನಿಮ್ಮ ಕುಮಾರ ಯೇಸು ಕ್ರಿಸ್ತರ ಮುಖಾಂತರ ಭಿನ್ನಯಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲರಿ. ಆಮೆನ್, ಆಮೆನ್, ಆಮೆನ್. ಪ್ರಭು ಯೇಸು ನಮಗೆ ಕಲಿಸಿದ ಪ್ರಾರ್ಥನೆಯನ್ನು ಒಟ್ಟಾಗಿ ನಾವು ಭಕ್ತಿಯಿಂದ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮ ರಕ್ಷಿಸಿರಿ. ನಿಮ್ಮ ಕರುಣೆಯ ನೆರವನ್ನು ಪಡೆದು ಪಾಪದಿಂದ ಬಿಡುಗಡೆಯಾಗಿ ಎಲ್ಲ ಉಪದ್ರವಗಳಿಂದ ನಾವು ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನ ಕಾಲದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಮ್ಮ ಮೋಕ್ಷಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನೀವು ನಿಮ್ಮ ಪ್ರೇಷಿತರಿಗೆ ಶಾಂತಿ ಸಮಾಧಾನವನ್ನು ಕೊಡುತ್ತೇನೆಂದು ಹೇಳಿದಿರಿ. ಅದೇ ಶಾಂತಿ ಸಮಾಧಾನವನ್ನು ನಮಗೂ, ನಮ್ಮ ಕುಟುಂಬಗಳಿಗೂ, ನಮ್ಮ ಸಮಾಜಕ್ಕೂ ಕರುಣಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸುವಾಳುವ ಪ್ರಭು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೆಲ್ಲರೊಡನೆ ಇರಲಿ. ಪರಸ್ಪರ ನಾವು ಪ್ರಭುವಿನ ಶಾಂತಿಯನ್ನು ಕೋರೋಣ. ದೇವರ ಕುರಿಮ
ಈಗ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯವರು, ಇವರು ಪಾಸ್ಕ ಭೋಜನಕ್ಕೆ ಆಹ್ವಾನಿತರು. ನಾವೆಲ್ಲರೂ ಇಂದು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ಪರಮಕ್ರಿಸ್ತ ಪ್ರಸಾದವನ್ನು ವಿತರಿಸುವ ಸಮಯ. ಭಕ್ತಿಯಿಂದ ವಿಶ್ವಾಸದಿಂದ ಪ್ರಭು ಯೇಸು ಸ್ವಾಮಿಯನ್ನು ನಮ್ಮ ಹೃದಯದಲ್ಲಿ ನಾವು ಸ್ವೀಕರಿಸೋಣ. ಯಾಜಕರು ನಿಮ್ಮ ಬಳಿ ಬಂದು ಪರಮಕ್ರಿಸ್ತ ಪ್ರಸಾದವನ್ನು ವಿತರಿಸುವಾಗ ಕ್ರಿಸ್ತರ ಶರೀರ ಎಂದು ಹೇಳುವಾಗ ಆಮೆನ್ ಎಂಬ ವಿಶ್ವಾಸವನ್ನು ಪ್ರಕಟಿಸಿರಿ. ಪರಮಕ್ರಿಸ್ತ ಪ್ರಸಾದ ಇದು ಕಥೋಲಿಕ ಕ್ರೈಸ್ತರಿಗೆ ಒಂದು ಸಂಸ್ಕಾರ. ಆದುದರಿಂದ ಕಥೋಲಿಕ ಕ್ರೈಸ್ತರು ಮಾತ್ರ ಇದನ್ನು ಸ್ವೀಕರಿಸಬೇಕು. ರಾಗವನ್ನು ಆಡೋಣ. ಪುಟ ಸಂಖ್ಯೆ 23, ಗೀತೆ ಸಂಖ್ಯೆ 28. ಪ್ರಭು ಯೇಸು ಸ್ವಾಮಿ ನಮ್ಮ ಹೃದಯದಲ್ಲಿ ಈಗ ವಾಸವಾಗಿದ್ದಾರೆ, ಆಗಮಿಸಿದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನು ಸ್ತೋತ್ರಗಳನ್ನು ಸಲ್ಲಿಸೋಣ. ನಿಮ್ಮ ಉತ್ತರ: ಯೇಸುವೆ ಸ್ತೋತ್ರ, ಯೇಸುವೆ ಆರಾಧನೆ. ಯೇಸುವೆ ಸ್ತೋತ್ರ, ಯೇಸುವೆ ಆರಾಧನೆ. ಪ್ರಭುವೇ, ಈ ಶುಭ ದಿನವನ್ನು ನಮಗೆ ನೀವು ನೀಡಿದಕ್ಕಾಗಿ ಯೇಸುವೆ ಸ್ತೋತ್ರ, ಯೇಸುವೆ ಆರಾಧನೆ. ನಿಮ್ಮ ಪೂಜ್ಯ ಶರೀರ ಮತ್ತು ರಕ್ತದಿಂದ ನಮ್ಮನ್ನು ಪೋಷಿಸಿದಕ್ಕಾಗಿ ಯೇಸುವೆ ಸ್ತೋತ್ರ, ಯೇಸುವೆ ಆರಾಧನೆ. ನಿಮ್ಮ ಪವಿತ್ರ ವಾಕ್ಯದ ಮುಖಾಂತರ ನಮ್ಮ ಮನದಲ್ಲಿನ ಮತ್ತು ಅಂತರಾಳದಲ್ಲಿನ ಕತ್ತಲೆಯನ್ನು ಹೋಗಲಾಡಿಸಿದಕ್ಕಾಗಿ ಯೇಸುವೆ ಸ್ತೋತ್ರ, ಯೇಸುವೆ ಆರಾಧನೆ. ನೀವೇ ನಮ್ಮ ಶಕ್ತಿ ಮತ್ತು ಬುನಿಯಾದಿಯಾದಕ್ಕಾಗಿ ಯೇಸುವೆ ಸ್ತೋತ್ರ, ಯೇಸುವೆ ಆರಾಧನೆ. ನಮಗೆ ನಮ್ಮ
ಕುಟುಂಬಗಳನ್ನು ಶಾಂತ ರೀತಿಯಿಂದ ನಡೆಸಲು ಬೇಕಾದ ಶಕ್ತಿಯನ್ನು ಪವಿತ್ರಾತ್ಮರ ವರಗಳನ್ನು ನೀಡಿದ್ದಕ್ಕಾಗಿ ಯೇಸುವೆ ಸ್ತೋತ್ರ, ಯೇಸುವೆ ಆರಾಧನೆ. ಸಂತ ಜೋಸೆಫ್ ವಾಸರನ್ನು ನಮ್ಮ ಪಾಲಕರನ್ನಾಗಿ ನೀಡಿದ್ದಕ್ಕಾಗಿ ಯೇಸುವೆ ಸ್ತೋತ್ರ, ಯೇಸುವೆ ಆರಾಧನೆ. ಮಗದೊಮ್ಮೆ ಈ ಆಗಮನ ಕಾಲದಲ್ಲಿ ನಿಮ್ಮ ಆಗಮನದ ನಿರೀಕ್ಷೆಯನ್ನು ಮಾಡಲು ನಮಗೆ ಒಂದು ಅವಕಾಶವನ್ನು ನೀಡಿದ್ದಕ್ಕಾಗಿ ಯೇಸುವೆ ಸ್ತೋತ್ರ, ಯೇಸುವೆ ಆರಾಧನೆ. ಯೇಸುವೆ ಸ್ತೋತ್ರ, ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತುತಿ, ಯೇಸುವೆ ಮಹಿಮೆ, ಯೇಸುವೆ ವಂದನೆ. ಜಯ ಜಗದೀಶ್ವರ, ಜೈ ಪರಮೇಶ್ವರ, ಜೈ ಜಗದೀಶ್ವರ, ಜೈ ಜಗದೀಶ್ವರ, ಜೈ ಪರಮೇಶ್ವರ, ಜೈ ಜಗದೀಶ್ವರ. ನಿನ್ನಯ ಸನ್ನಿಧಿಯು ಆನಂದದಾಯಕವು, ನಿನ್ನಯ ಸನ್ನಿಧಿಯು ಆನಂದದಾಯಕವು, ಆಶ್ರಯ ಬೇಡುತ್ತ ಬಂದಿಹ ಭಕ್ತರ ಸಲಹೋ ದೇವಾ. ಆಶ್ರಯ ಬೇಡುತ್ತ ಬಂದಿಹ ಭಕ್ತರ ಸಲಹೋ ದೇವಾ. ನಿನ್ನಯ ಮಾರ್ಗವನು ತೋರಿಸುವ ಪ್ರಭುವೇ, ನಿನ್ನಯ ಮಾರ್ಗವನ್ನು ತೋರಿಸುವ ಪ್ರಭುವೇ. ಶಿರವನು ಬಾಗಿ ನಮಿಸುವ ನಮ್ಮನು ಸಲಹೋ ದೇವಾ. ಶಿರವನ್ನು ಬಾಗಿ ನಮಿಸುವ ನಮ್ಮನ್ನು ಸಲಹುವ ದೇವಾ. ಜೈ ಜಗದೀಶ್ವರ, ಜೈ ಪರಮೇಶ್ವರ, ಜೈ ಜಗದೀಶ್ವರ. ಎದ್ದು ನಿಲ್ಲೋಣ. ಪ್ರಭುವೇ, ಆಧ್ಯಾತ್ಮಿಕ ಪೋಷಣೆಯಿಂದ ತೃಪ್ತರಾದ ನಾವು ನಿಮ್ಮನ್ನು ದೈನ್ಯದಿಂದ ಪ್ರಾರ್ಥಿಸುತ್ತೇವೆ. ನಾವು ಈ ಪರಮ ರಹಸ್ಯಗಳಲ್ಲಿ ಪಾಲುಗೊಂಡು ಲೌಕಿಕವಾದುಗಳನ್ನು ವಿವೇಕದಿಂದ ಉಪಯೋಗಿಸುತ್ತಾ ಸ್ವರ್ಗೀಯವಾದುಗಳಲ್ಲಿ ನಿರತರಾಗುವಂತೆ ಮಾಡಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಶಿರಗಳನ್ನು ಬಾಗಿರಿ. ನಮ್ಮ ಕರ್ತರಾದ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಆಗಮಿಸಿದರು ಎಂದು ವಿಶ್ವಾಸಿಸುತ್ತೀರಿ. ಲೋಕಾಂತ್ಯದಲ್ಲಿ ಪುನಃ ಕ್ರಿಸ್ತರು ಆಗಮಿಸುವರು ಎಂದು ನಿರೀಕ್ಷಿಸುತ್ತೀರಿ. ಸರ್ವಶಕ್ತ ಕರುಣಾಳು ದೇವರು ನಿಮಗೆ ಬೆಳಕನ್ನು ಆಶೀರ್ವಾದವನ್ನು ದಯಪಾಲಿಸಿರಿ. ಜೀವಮಾನ ಕಾಲದಲ್ಲಿ ನೀವು ವಿಶ್ವಾಸದಲ್ಲಿ ದೃಢವಾಗಿದ್ದು ನಿರೀಕ್ಷಿಸಿಯಲ್ಲಿ ಆನಂದಿಸುವವರಾಗಿಯೂ ಪ್ರೀತಿಯಲ್ಲಿ ಪ್ರವರ್ಧಿಸುವವರಾಗಿಯೂ ಇರುವಂತೆ ದೇವರು ನಿಮ್ಮನ್ನು ಅನುಗ್ರಹಿಸಲಿ. ರಕ್ಷಕರಾದ ಕ್ರಿಸ್ತರು ಮನುಷ್ಯರಾದರೆಂದು ನಂಬಿ ಹರ್ಷಿಸುತ್ತಾ ಅವರು ಪುನಃ ಮಹಿಮೆಯೊಂದಿಗೆ ಬರುವರೆಂದು ನಿರೀಕ್ಷಿಸುವ ನಿಮಗೆ ದೇವರು ಅಮರ ಜೀವವನ್ನು ದಯಪಾಲಿಸಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪರಿಶುದ್ಧಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ.
ಹೋಗಿ ಬನ್ನಿ. ಕ್ರಿಸ್ತರ ಶಾಂತಿ ಸಮಾಧಾನ ಸದಾ ನಿಮ್ಮೊಡನೆ ಇರಲಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈಗ ರೋಗಿಗಳಿಗಾಗಿ ವಿಶೇಷವಾಗಿ ಪ್ರಾರ್ಥಿಸುವಂಥ ಸಮಯ. ನಿಮ್ಮ ಕುಟುಂಬಗಳಲ್ಲಿ ರೋಗಿಗಳಿದ್ದರೆ ಅಥವಾ ಯಾರಾದರೂ ನಿಮ್ಮಲ್ಲಿ ನನಗಾಗಿ ಪ್ರಾರ್ಥಿಸಿರಿ ಅಂತ ಹೇಳಿದ್ದಿದ್ದರೆ ನೆನಪಿಗೆ ತಂದುಕೊಳ್ಳಿ. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸಿರಿ. ನಿಮ್ಮ ಮಕ್ಕಳಿಗಾಗಿ, ನಿಮ್ಮ ಕುಟುಂಬಗಳಲ್ಲಿರುವಂಥ ಹಿರಿಯರಿಗಾಗಿ, ನಿಮ್ಮೆರಡೂ ಕೈಗಳನ್ನು ಎದೆ ಮೇಲಿಟ್ಟು ಪ್ರಾರ್ಥಿಸೋಣ. ಪ್ರೀತಿಮಯ ತಂದೆ, ದಿವ್ಯ ಕುಮಾರರು ಘೋರ ಯಾತನೆಯನ್ನು ಅನುಭವಿಸಿ ರೋಗ ರುಜಿನಗಳಿಂದ ನರಳುತ್ತಿದ್ದವರಿಗೆ ಸಹನೆಯನ್ನು ಕಲಿಸಿದರು. ಅಸ್ವಸ್ಥತೆಯಿಂದ ನೋವಿನಿಂದ ಕುಗ್ಗಿ ಹೋಗಿರುವ ನಮ್ಮ ಸಹೋದರ ಮತ್ತು ಸಹೋದರಿಯರು, ಇವರ ಕುಟುಂಬಗಳಲ್ಲಿರುವಂಥ ಎಲ್ಲ ರೋಗಿಗಳು ಈ ಕ್ಷಣದಲ್ಲಿ ಯಾರನ್ನು ಸ್ಮರಿಸಿ ಪ್ರಾರ್ಥಿಸುತ್ತಾರೋ ಅವರೆಲ್ಲರನ್ನು ಸಂತ ಜೋಸೆಫ್ ಫಾದರ ಆದರ್ಶವನ್ನು ಅನುಸರಿಸುತ್ತಾ ಕ್ರಿಸ್ತ ಯೇಸುವಿನ ಯಾತನೆಯಲ್ಲಿ ಪಾಲ್ಗೊಂಡು ಲೋಕೋದ್ಧಾರಕ್ಕಾಗಿ ತಮ್ಮ ಯಾತನೆಯನ್ನು ಸಮರ್ಪಿಸುವಂತಾಗಲಿ. ಪ್ರಭುವಿನ ರಕ್ತವು, ಪ್ರಭುವಿನ ಆತ್ಮವು ನಮ್ಮನ್ನು ಪರಿಶುದ್ಧಗೊಳಿಸಲಿ. ನಾವು ಶೀಘ್ರನೇ ರೋಗದಿಂದ ಬಿಡುಗಡೆ ಹೊಂದಿ ನಮ್ಮ ಪ್ರಭು ಕ್ರಿಸ್ತರಿಗೆ ಮಹಿಮೆ ಸಲ್ಲುವಂತಾಗಲಿ. ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ದಯಮಾಡಿ ಕುಳಿತುಕೊಳ್ಳಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ನಮಗೋಸ್ಕರ ಉಡುಪಿ ಧರ್ಮಕ್ಷೇತ್ರದಿಂದ ಇಲ್ಲಿಗೆ ಆಗಮಿಸಿ ಈ ಬಲಿಪೂಜೆಯನ್ನು ಅರ್ಪಿಸಿ ದೇವರ ವಾಕ್ಯದ ವಿವರವನ್ನು ನಮಗೆ ನೀಡಿ ನಮ್ಮ ಮನಸ್ಸಿನ ಕತ್ತಲೆಯನ್ನು ಹೋಗಲಾಡಿಸಿ ವಿಶ್ವಾಸದಿಂದ ಮತ್ತು ಧೈರ್ಯದಿಂದ ನಮ್ಮನ್ನು ತುಂಬಿ ನಮಗೋಸ್ಕರ ಪ್ರಾರ್ಥನೆ ಮಾಡಿ ಬಲಿಪೂಜೆಯನ್ನು ಅರ್ಪಿಸಿದ ಯಾಜಕರು ವಂದನೀಯ ಸ್ವಾಮಿ ಸಿರಿಲ್ ರೋಬೋ ಇವರಿಗೆ ಈ ಪುಣ್ಯಕ್ಷೇತ್ರದ ನಿರ್ದೇಶಕರಾದ ವಂದನೀಯ ಸ್ವಾಮಿ ಅಸಿಸಿ ರೆಬೆಲ್ಲೋ ಮತ್ತು ಪುಣ್ಯಕ್ಷೇತ್ರದ ಸಮಿತಿಯ ಮತ್ತು ನಿಮ್ಮೆಲ್ಲರ ಮತ್ತು ನನ್ನ ಪರವಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಈಗ ಈ ಪುಣ್ಯಕ್ಷೇತ್ರದ ನಿರ್ದೇಶಕರಾದ ವಂದನೀಯ ಸ್ವಾಮಿ ಅಸಿಸಿ ರೆಬೆಲ್ಲೋರವರು ಫಾದರ್ ಸಿರಿಲ್ ಲೋಬೋ ಅವರಿಗೆ ಹೂಗುಚ್ಛ ಇಟ್ಟು ನೀಡಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾರೆ. ಧನ್ಯವಾದಗಳು. ಪ್ರೀತಿಯ ಸಹೋದರ ಸಹೋದರಿಯರಿಗೆ, ನಮಗೆ ಈ ಬಲಿಪೂಜೆಯನ್ನು ಅರ್ಪಿಸಲು ಮತ್ತು ಇಲ್ಲಿ ದೇವರ ದರ್ಶನ ಅನುಭವವನ್ನು ಪಡೆಯಲು ಅವಕಾಶ ಮಾಡಿಕೊಟ್ಟ ಮತ್ತು ಸದಾ ಇಲ್ಲಿ ದುಡಿಯುತ್ತಿರುವ, ಸೇವೆ ಸಲ್ಲಿಸುತ್ತಿರುವ ವಂದನೀಯ ಸ್ವಾಮಿ ಅಸಿಸಿ ರೆಬೆಲ್ಲೋ ಅವರಿಗೆ, ವಂದನೀಯ ಸ್ವಾಮಿ ರೊನಾಲ್ಡ್ ಪಿಂಟೋ ಹಾಗೂ ಈ ಪುಣ್ಯಕ್ಷೇತ್ರದ ಸಮಿತಿಯ ಮುಡಿಪು, ಈ ಪಾಲನಾ ವಿಚಾರಣಾ ಕೇಂದ್ರದ ಸದಸ್ಯರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸೋಣ. ಹಾಗೂ ನಿಮಗೆಲ್ಲರಿಗೂ ನಾವು ಈ ಸಂತ ಜೋಸೆಫ್ ವಾಸರ ವಾರ್ಷಿಕ ಮಹೋತ್ಸವದ ಶುಭಾಶಯಗಳನ್ನು ಮತ್ತು ದೇವರ ಆಶೀರ್ವಾದಗಳನ್ನು ಕೋರಿ ನಿಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಮುಂದಿನ ಬಲಿಪೂಜೆ 7 ಗಂಟೆಗೆ ಸರಿಯಾಗಿ ಕೊಂಕಣಿ ಭಾಷೆಯಲ್ಲಿ ಜರಗಲಿರುವುದು. ನಾಳೆಯ ಬಲಿಪೂಜೆಯ ಸಮಯಗಳು ಮುಂಜಾನೆ 10:30 ಗಂಟೆಗೆ ನಮ್ಮ ಮಂಗಳೂರು ಧರ್ಮ ಪ್ರಾಂತ್ಯದ ನಿವೃತ್ತ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಸ್ವಾಮಿ ಎಲೋಷಿಯಸ್ ಪೌಲ್ ಡಿಸೋಸರವರು ನೆರವೇರಿಸಿರುವರು. ನಂತರ ಮಧ್ಯಾಹ್ನದ ಬಲಿಪೂಜೆಗಳು 3 ಗಂಟೆಗೆ ಸರಿಯಾಗಿ, ನಂತರ 5 ಗಂಟೆಗೆ, ಕೊನೆಯ ಬಲಿಪೂಜೆ 7 ಗಂಟೆಗೆ ಇಲ್ಲಿ ಜರಗಲಿರುವುದು. ನೀವು ನಿಮ್ಮ ಸಂಬಂಧಿಕರಿಗೆ, ಮಿತ್ರರಿಗೆ, ಕುಟುಂಬದ ಎಲ್ಲ ಸದಸ್ಯರಿಗೆ, ನಿಮ್ಮ ವಾಳೆಯ ಅಥವಾ ನಿಮ್ಮ ಧರ್ಮ ಕೇಂದ್ರದ ಎಲ್ಲ ಸದಸ್ಯರಿಗೆ ಮತ್ತು ಇತರ ಧರ್ಮ ಕೇಂದ್ರಗಳಲ್ಲಿ ನಿಮಗೆ ಯಾರಿಗೆ ಪರಿಚಯ ಇದೆ ಅವರಿಗೆ ಈ ವಿಚಾರಗಳನ್ನು ತಿಳಿಸಿರಿ. ಮತ್ತು ಈ ಪುಣ್ಯಕ್ಷೇತ್ರ ಮಂಗಳೂರು ಧರ್ಮ ಪ್ರಾಂತ್ಯದ ಅಧಿಕೃತ ವಿಶೇಷವಾದ ಪುಣ್ಯಕ್ಷೇತ್ರ, ಪವಿತ್ರ ಪುಣ್ಯ ಸ್ಥಳವಾಗಿದೆ. ಪ್ರತಿಯೊಬ್ಬರೂ ಇಲ್ಲಿಗೆ ಬರಬೇಕು. ಸಂತ ಜೋಸೆಫ್ ವಾಸಕರು ನಮ್ಮ ಸಂತರು, ಪಾಲಕರು.
ನಮ್ಮ ಊರಿನವರು. ಆದುದರಿಂದ ಅವರಿಗೆ ಅವರ ಈ ಪುಣ್ಯ ಸ್ಥಳಕ್ಕೆ ಭೇಟಿ ನೀಡಿ ಅವರ ಬಗ್ಗೆ ತಿಳಿದುಕೊಂಡು ದೇವರ ವಾಕ್ಯವನ್ನು ಧ್ಯಾನಿಸಿ ಮತ್ತು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ದೇವರ ಕೃಪೆಗೆ ಪಾತ್ರರಾಗಲು ನಮಗೆ ಒಂದು ಸುವರ್ಣ ಅವಕಾಶ ಇಲ್ಲಿ ಇದೆ. ಆದುದರಿಂದ ಇತರರು ಕೂಡ ಇಲ್ಲಿ ಬರಬೇಕಾಗಿ ನೀವು ಈ ಒಳ್ಳೆಯ ವಿಚಾರಗಳನ್ನು ಅವರಿಗೆ ತಿಳಿಸಬೇಕಾಗಿ ನಾವು ನಿಮ್ಮಲ್ಲಿ ವಿನಂತಿಸುತ್ತೇವೆ. ವಾರದಲ್ಲಿ ಒಮ್ಮೆ ಶುಕ್ರವಾರ 10 ಗಂಟೆಯಿಂದ 12 ಗಂಟೆಯವರೆಗೆ ಇಲ್ಲಿ ಪಾಪ ನಿವೇದನೆ, ನಂತರ ಪರಮಪ್ರಸಾದದ ಆರಾಧನೆ, ಬಲಿಪೂಜೆ, ನಂತರ ಬಂದ ಎಲ್ಲ ಭಕ್ತಾದಿಗಳಿಗೆ ಭೋಜನದ ವ್ಯವಸ್ಥೆ ಇದೆ. ಇದನ್ನು ಕೂಡ ಇತರರಿಗೆ ನೀವು ತಿಳಿಸಬೇಕು. ಕೊನೆಯ ರಾಗದ ಆದ ನಂತರ ನೀವು ಹೊರಗಡೆ ಹೋಗುವಾಗ ಪುಣ್ಯಕ್ಷೇತ್ರದ ವಠಾರದಲ್ಲಿ 2 ಸ್ಟಾಲ್ಗಳಿವೆ. ಒಂದು ಈ ಪುಣ್ಯಕ್ಷೇತ್ರದ ಅಧಿಕೃತ ಸ್ಟಾಲ್, ನಂತರ ನಮ್ಮ ಧರ್ಮ ಕೇಂದ್ರದ ಮಂಗಳಜ್ಯೋತಿ ಸ್ಟಾಲ್. ಅಲ್ಲಿ ಬೇಕಾದ ವಸ್ತುಗಳು, ನಂತರ ಪವಿತ್ರ ವಸ್ತುಗಳು, ನಂತರ ನಿಮಗೆ ಕ್ರಿಸ್ಮಸ್ ಹಬ್ಬಕ್ಕೆ ಬೇಕಾದ ನಕ್ಷತ್ರ ಕ್ರಿಬ್ ಸೆಟ್ ಎಲ್ಲ ಅಲ್ಲಿ ದೊರೆಯುತ್ತದೆ. ದೇವರ ವಾಕ್ಯದ ಬೈಬಲ್ ಅಲ್ಲಿ ನಿಮಗೆ ದೊರೆಯುತ್ತದೆ. ನೀವು ಇದರ ಸದುಪಯೋಗ ಪಡೆಯಬೇಕಾಗಿ ನಾವು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಎಲ್ಲರಿಗೂ ಕೃತಜ್ಞತೆಗಳು. ನಾವೆಲ್ಲರೂ ಎದ್ದು ನಿಂತು ಕೊನೆಯ ರಾಗವನ್ನು ಹಾಡೋಣ. ಸಂತ ಜೋಸೆಫ್ ಮಾಸರೆ, ದೈವಚಿತ್ತ ಬಾಲಕರೇ, ಕೃಪೆಯ ಬೇಡಿ ನೀಡಿರೆ ಮಗೆ, ಕಷ್ಟದಲ್ಲಿ ರಕ್ಷಿಸೆ ಮಗೆ. ದೇವರ ವಾಕ್ಯವ ಜಗಕ್ಕೆ ಸಾರಲು ಯೇಸು ಕರೆಯಲು ನೀವು ಪಡೆದಿರಿ. ದೈವ ಪ್ರೀತಿಗೆ ಸಾಕ್ಷಿಯಾಗಲು ಜೀವನವ ಸಮರ್ಪಿಸಿ ಬೆಳಗಿದ್ದೀರಿ. ಸಂತ ಜೋಸೆಫ್ ಮಾಸರೆ, ದೈವಚಿತ್ತ ಪಾಲಕರೇ, ಕೃಪೆಯ ಬೇಡಿ ನೀಡಿರೆ ಮಗೆ, ಕಷ್ಟದಲ್ಲಿ ರಕ್ಷಿಸೆ ಮಗೆ. ಪುತ್ರನೊಡಗೂಡಿ ಆರಸೆಮ್ಮನು ತಾಯಿ. ಸಂತ ಜೋಸೆಫ್ ವಾಸರೆಯವರೇ ನಮಗಾಗಿ ಪ್ರಾರ್ಥಿಸಿರಿ. ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ.